ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ನಮಸ್ಕಾರ. ವಿ4 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರನಾಥ್ ಗಟ್ಟಿ ಕಾಪಿಕಾರ್. ಈ ದಿವಸ ನಾವು ಸಾಧಕಿಯರ ಮುನ್ನಡೆಯ ಪಥ ಅಂದರೆ ಮಹಿಳಾ ಸಬಲೀಕರಣದ ವಿಚಾರವಾಗಿ ಮಾತಾಡ್ತೇವೆ. ಮಹಿಳೆಯರ ಬಗ್ಗೆ, ಹೆಣ್ಮಕ್ಳ ಬಗ್ಗೆ, ವಿದ್ಯಾರ್ಥಿನಿಯರ ಬಗ್ಗೆ ಅಥವಾ ಅವರ ಸಾಧನೆಗಳ ಬಗ್ಗೆ ನಾವು ವರ್ಷಪೂರ್ತಿ ದಿನಪೂರ್ತಿ ಮಾತನಾಡಬೇಕನ್ನುವುದೇ ಆಶಯ. ಏನು ವರ್ಷದಲ್ಲಿ ಒಂದು ಬಾರಿ ಮಹಿಳಾ ದಿನಾಚರಣೆ ದಿನ ಅಥವಾ ಹೆಣ್ಣು ಮಗುವಿನ ದಿನ ಮಾತ್ರ ಮಾತನಾಡುವುದಲ್ಲ, ಅದು ನಾವು ಪ್ರತಿನಿತ್ಯವೂ ಮಾತನಾಡುವಂತಾಗಬೇಕು. ಅದು ನಮ್ಮ ಬದುಕು ಮತ್ತು ಅದು ನಮ್ಮ ಸಂಸ್ಕೃತಿ. ಈ ವಿಚಾರವಾಗಿ ನಾವು ಇವತ್ತು ಮಾತನಾಡುವ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಇಬ್ಬರು ಗಣ್ಯ ಅತಿಥಿಗಳಿದ್ದಾರೆ. ಶ್ರೀಮತಿ ವೀಣಾ ಶೆಟ್ಟಿ ಅವರು ಮತ್ತು ಡಾಕ್ಟರ್ ಅಮರಶ್ರೀ ಅಮರನಾಥ ಶೆಟ್ಟಿ ಅವರು. ನಾನು ಇಬ್ಬರನ್ನು ಕೂಡ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ ಈ ಕಾರ್ಯಕ್ರಮದಲ್ಲಿ. ಎಸ್, ವೀಣಾ ಟಿ ಶೆಟ್ಟಿ ಇವರು ಉಪಮಹಾಪ್ರಬಂಧಕರು, CSR ವಿಭಾಗ, MRPL ಸಂಸ್ಥೆಯಲ್ಲಿ ಒಬ್ಬ ದೊಡ್ಡ ಉನ್ನತ ಅಧಿಕಾರಿಯಾಗಿದ್ದಾರೆ. ಜೊತೆಗೆ ಸಾಹಿತ್ಯ, ಸಂಸ್ಕೃತಿ ಅಥವಾ ಸಾಮಾಜಿಕ ಕಳಕಳಿಯ ವಿಚಾರಗಳಲ್ಲೆಲ್ಲ ತನ್ನನ್ನು ತೊಡಗಿಸಿಕೊಂಡಿರುವವರು, ವಿವಿಧ ಸಂಘ ಸಂಸ್ಥೆಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡಿರುವವರು ಮತ್ತು ತುಂಬ ಸಕ್ರಿಯವಾಗಿರುವವರು. ಮತ್ತು ಇವತ್ತಿಗೆ ಕೂಡ ದಕ್ಷಿಣ ಕನ್ನಡ ಕರಾವಳಿಯ ಹಳ್ಳಿಯ ಬದುಕಿನ ಜನಜೀವನದ ಬಗ್ಗೆ ಅವರು ಓದಲೆಲ್ಲ ಅದನ್ನು ಒಂದು ಫೋಟೋ ಮಾಡಿ ಫೇಸ್ಬುಕ್ಕಲ್ಲಿ ನಿರಂತರವಾಗಿ ಜನರ ಜೊತೆಗೆ ಹಂಚಿಕೊಳ್ತಾ ಇರೋರು. ಅವರ ಬಗ್ಗೆ ಒಂದೆರಡು ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ ಮತ್ತೆ ಮಾತುಕತೆಯನ್ನು ಮುಂದುವರಿಸ್ತೇನೆ. ಸೂರತ್ಕಲ್ನ ಶಾರದಾ ಮಾತೃಮಂಡಳಿಯ ಸ್ಥಾಪಕ ಅಧ್ಯಕ್ಷರು, ಆಮೇಲೆ ಈಗ ಆ ಸಂಸ್ಥೆಯ ಗೌರವ ಅಧ್ಯಕ್ಷರಾಗಿ ಕೂಡ ಅವರು ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ಆ ಸಂಸ್ಥೆಯ ಮೂಲಕ ಅವರು ಆ ಪರಿಸರದಲ್ಲಿ ಏನು ಪ್ರತಿ ಮನೆಗಳನ್ನು ಉದ್ದೇಶವಾಗಿಟ್ಟುಕೊಂಡು ಒಂದು ಸಂಸ್ಕೃತಿಯನ್ನು ಉಳಿಸುವ, ಬೆಳೆಸುವ, ಕಟ್ಟುವ ನಿಟ್ಟಿನಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಅದಲ್ಲದೆ ಅವರು ಬಂಡ್ಸ್ ಸಂಘದ ಏನು ಮಾತೃ ಸಂಸ್ಥೆಯ ಮಹಿಳಾ ವಿಭಾಗದ ಪದಾಧಿಕಾರಿ ಕೂಡ ಆಗಿದ್ದಾರೆ. ರಾಮಕೃಷ್ಣ ವಿದ್ಯಾರ್ಥಿ ಭವನದ ಸಲಹಾ ಮಂಡಳಿ ಸದಸ್ಯರು ಕೂಡ ಆಗಿದ್ದಾರೆ. ಮತ್ತು ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಈ ಸಂಘಟನೆಯ ಸುರತ್ಕಲ್ ಘಟಕದ ಸಂಚಾಲಕರಾಗಿದ್ದಾರೆ. ಆಮೇಲೆ ದಿಲ್ಲಿ ಪಬ್ಲಿಕ್ ಸ್ಕೂಲ್ನ ಟ್ರಸ್ಟಿ ಕೂಡ ಆಗಿದ್ದಾರೆ. ಜೊತೆಗೆ ಏನು ಪಬ್ಲಿಕ್ ಸೆಕ್ಟರ್ ಏನು ನಮ್ಮ ಉದ್ದಿಮೆಗಳಿದ್ದಾವೆ, ಅದರ ಆ ಒಂದು ಉದ್ದಿಮೆಯ ಮಹಿಳಾ ಏನೋ ಒಂದು ಕೋಆರ್ಡಿನೇಷನ್ ಸಂಸ್ಥೆ ಇದೆ. ಅವರು WIPS ಈ ಒಂದು ಭಾಗದಲ್ಲಿ ಕೂಡ ಅವರು ರೀಜನಲ್ ಕೋಆರ್ಡಿನೇಟರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವೆಲ್ಲಕ್ಕಿಂತ ಜೊತೆಗೆ ತುಳುನಾಡಿನ ಹೆಣ್ಣುಮಗಳ ಬಗ್ಗೆ ಮಾತನಾಡುವ ಸಂದರ್ಭದಲ್ಲಿ ಅವರು ಚೇಳಯಾರ್ ಗುತ್ತನವರು, ಅದು ಕೂಡ ಅಗುಳಿ ಮಂಜಣ್ಣನ ಜನ್ಮಸ್ಥಾನದಲ್ಲೇ ಅವರು ಕೂಡ ಏನು ಜನಿಸಿದವರು. ಅವರ ತಂದೆ ಚೇಳಯಾರ್ ಗುತ್ತನವರು ಅಲ್ವಾ ಮೇಡಮ್? ಎಸ್, ಇದು ವೀಣಾ ಶೆಟ್ಟಿಯವರ ಬಗ್ಗೆ ಮಾತು. ಇನ್ನು ಡಾಕ್ಟರ್ ಅಮರಶ್ರೀ ಅಮರನಾಥ ಶೆಟ್ಟಿಯವರು, ಹೆಸರೊಂದೇ ಸಾಕು, ಅಮರನಾಥ ಶೆಟ್ಟಿ, ಮಾಜಿ ಸಚಿವರು ಅಮರನಾಥ್ ಶೆಟ್ಟಿಯವರು, ಅವರ ಪುತ್ರಿ. ಜೊತೆಗೆ ಮಂಗಳೂರಿನ AB ಶೆಟ್ಟಿ ಮೆಮೋರಿಯಲ್ ಇನ್ಸ್ಟಿಟ್ಯೂಟ್ ಆಫ್ ಡೆಂಟಲ್ ಸೈನ್ಸ್ನಲ್ಲಿ ಅಸೋಸಿಯೇಟ್ ಡೀನ್ ಆಗಿದ್ದಾರೆ, ಸ್ಟೂಡೆಂಟ್ ವೆಲ್ಫೇರ್ ವಿಭಾಗದಲ್ಲಿ, ನಿಟ್ಟೆ ಯೂನಿವರ್ಸಿಟಿಯಲ್ಲಿ. ಜೊತೆಗೆ ಅದೇ ನಿಟ್ಟೆ ಯೂನಿವರ್ಸಿಟಿಯ ಸ್ಪೆಷಲ್ ಚೈಲ್ಡ್ ಕೇರ್ ಸೆಂಟರ್ನ ಮೆಂಬರ್ ಸೆಕ್ರೆಟರಿ ಕೂಡ ಆಗಿದ್ದಾರೆ. ಮತ್ತು ನಿಟ್ಟೆ ವಿಶ್ವವಿದ್ಯಾನಿಲಯದ ವಿವಿಧ ಬೇರೆ ಬೇರೆ ವಿಭಾಗಗಳಲ್ಲಿ ಅವರು ಉನ್ನತ ಸ್ಥಾನದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಒಟ್ಟು ಸಾಮಾಜಿಕ ಬದುಕು ಅಥವಾ ಸಾಂಸ್ಕೃತಿಕ ಅಥವಾ ಒಟ್ಟು ಮಹಿಳೆಯರ ಸಬಲೀಕರಣ ವಿಚಾರಕ್ಕೆ ಬಂದಾಗ ತುಂಬ ಸಕ್ರಿಯವಾಗಿ ತೊಡಗಿಸಿಕೊಂಡಿರುವವರು. ಬಹುಮುಖ್ಯವಾಗಿ ನಾನು ಈಗಾಗಲೇ ಹೇಳಿದಾಗ ಅವರು ನಿಟ್ಟೆ ಸ್ಪೆಷಲ್ ಚೈಲ್ಡ್ ಕೇರ್ ಸೆಂಟರ್ನ ಒಬ್ಬ ಸದಸ್ಯ ಕಾರ್ಯದರ್ಶಿ ಕೂಡ ಆಗಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಸ್ಪೆಷಲ್ ಸ್ಕೂಲ್ನ ಎಲ್ಲ ಶಿಕ್ಷಕರಿಗೆ ತರಬೇತಿಗಳನ್ನು ಕೂಡ ನೀಡಿದಂಥ ಒಬ್ಬ ಹಿರಿಯ ವೈದ್ಯೆ. ಸೊ ಇವತ್ತು ನಾವು ಇಬ್ಬರು ಗಣ್ಯ ಅತಿಥಿಗಳು ನಮ್ಮ ಜೊತೆಗೆ ನೇರವಾಗಿ ಮಾತನಾಡ್ತಾರೆ. ಅದಲ್ಲದೆ ನಮ್ಮ ಜೊತೆಗೆ ಇವತ್ತು ಮಾತನಾಡಲಿಕ್ಕೆ ಭವ್ಯ ಗೌಡ ಮಂಡ್ಯ ಇವರು 2010ನೇ ಸಾಲಿನ ಭುವನ ಸುಂದರಿ ಮತ್ತು ಬೆಂಗಳೂರು, ಮೈಸೂರು, ಮಂಡ್ಯದಲ್ಲಿ ಶಿಕ್ಷಣ ಸಂಸ್ಥೆಯನ್ನು ನಡೆಸ್ತಾ ಇರುವಂಥ ಒಬ್ಬ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥೆ, ಅವರು ಕೂಡ ಮಾತನಾಡಲಿಕ್ಕಿದ್ದಾರೆ. ಆಮೇಲೆ ರೆಬೆಕ್ಕಾ ಸಿಂಗ್ ಅವರು ಸಾಮಾಜಿಕ ಕಾರ್ಯಕರ್ತರು, ಜೊತೆಗೆ ಮಾಡೆಲಿಂಗ್ ಕ್ಷೇತ್ರದಲ್ಲಿ, ಸಿನಿಮಾ ಕ್ಷೇತ್ರದಲ್ಲಿ ತನ್ನನ್ನು ತೊಡಗಿಸಿಕೊಂಡವರು ರೆಬೆಕ್ಕಾ ಸಿಂಗ್ ಅವರು. ಜೊತೆಗೆ ಸೌಮ್ಯ ರಾಮ್ಕುಮಾರ್ ಬೆಂಗಳೂರು, ಅವರು ಚಾರ್ಟೆಡ್ ಅಕೌಂಟೆಂಟ್, ಜೊತೆಗೆ ಜೀವನ ಕೌಶಲ್ಯ ತರಬೇತುದಾರರು ಕೂಡ ಆಗಿದ್ದಾರೆ. ಅವರು ಕೂಡ ನಮ್ಮ ಜೊತೆಗೆ ಮಾತಾಡಲಿಕ್ಕಿದ್ದಾರೆ. ನಾವು ಒಟ್ಟು ಮಹಿಳೆಯರ ಬದುಕು, ಹೆಣ್ಮಕ್ಕಳ ಬದುಕು ಮತ್ತು ಅವರಿಗೆ ಇವತ್ತಿನ ಸಿಗ್ತಾ ಇರುವ ಸ್ಥಾನಮಾನಗಳು ಮತ್ತು ಸಿಗಬೇಕಾದ ಸ್ಥಾನಮಾನ, ಪ್ರೋತ್ಸಾಹ, ಜೊತೆಗೆ ಪ್ರತಿಯೊಂದು ಪೋಷಕರು ಕೂಡ ತಮ್ಮ ಹೆಣ್ಣು ಮಕ್ಕಳನ್ನು ಯಾವ ರೀತಿ ಅವರಿಗೆ ಬೆಂಬಲ, ಪ್ರೋತ್ಸಾಹ, ಶಿಕ್ಷಣ ಕೊಡಬೇಕು. ಯಾಕಂತ ಹೇಳಿದ್ರೆ ನಾವು ವುಮೆನ್ ಎಂಪವರ್ಮೆಂಟ್ ಮಾತನಾಡುವ ಸಂದರ್ಭದಲ್ಲಿ ಈ ಎಲ್ಲ ವಿಚಾರವನ್ನು ಮಾತನಾಡಲಿಕ್ಕಿದ್ದೇವೆ. ಸೊ ನಾನು ಆರಂಭದಲ್ಲಿ ವೀಣಾ ಶೆಟ್ಟಿ ಮೇಡಮ್ ಅವ್ರ ಹತ್ರ ಕೇಳುವಂಥದ್ದು, ಮೇಡಮ್ ನೀವು ಈ ತುಳುನಾಡಿನ ಕರಾವಳಿಯಿಂದಲೇ ತಗೊಳ್ಳುವ, ನಿಮ್ಮ ಬಾಲ್ಯದಲ್ಲಿ
ನೀವು ನೋಡಿದ ಅನುಭವಿಸಿದ ಬದುಕು ಮತ್ತು ಇವತ್ತು ಒಂದು ಕಾರ್ಪೊರೇಟ್ ದೊಡ್ಡ ಕಾರ್ಪೊರೇಟ್ ಸಂಸ್ಥೆಯಲ್ಲಿ ನೀವು ತೊಡಗಿಸಿಕೊಂಡಿದ್ದೀರಿ. ಅವತ್ತಿನ ನಿಮ್ಮ ಬಾಲ್ಯದ ಕಾಲಕ್ಕೂ ಇವತ್ತಿನ ಸಂದರ್ಭಕ್ಕೂ ನೀವು ನಿಮ್ಮ ಜೀವನವನ್ನೇ ಹೋಲಿಕೆ ಮಾಡಿಕೊಂಡು ನೋಡುವಾಗ ವುಮೆನ್ ಎಂಪವರ್ಮೆಂಟ್ ಅಥವಾ ಮಹಿಳೆ ಅಥವಾ ಹೆಣ್ಣುಮಕ್ಕಳಿಗೆ ಶಿಕ್ಷಣ ಅಥವಾ ಹೆಣ್ಮಕ್ಕಳ ಹಂತವಾಗಿ ಸುಧಾರಣೆಗೊಂಡ ಈ ಬಗ್ಗೆ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ನಿಮ್ಮ ಬಾಲ್ಯವನ್ನು ನೆನಪಿಸಿಕೊಂಡು ಅವತ್ತಿನ ದಿನಮಾನಗಳದಿಂದ ಜಿಸ್ಟ್ ಆಗಿ ಹೇಳೋದಾದರೆ. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಮಹಿಳಾ ಸಬಲೀಕರಣ ಇದೊಂದು ಅಥವಾ ಮಹಿಳಾ ಸಶಕ್ತೀಕರಣ, ಯಾವತ್ತಿನ ತನಕ ಮಹಿಳೆ ಅಶಕ್ತಳಾಗಿರ್ತಾಳೆ ಅಲ್ಲಿಯ ತನಕ ಒಂದು ಪ್ರಸ್ತುತವಾಗಿರುವ ಒಂದು ವಿಷಯ ಇದು. ಈ ಬಗ್ಗೆ ಮಾತಾಡುವ ಮೊದಲು ತಾರನಾಥ್ ಅವರು ಸರಿಯಾಗಿ ಹೇಳಿದಂತೆ, ಮೊದಲು ನಾವು ನಡೆದು ಬಂದ ದಾರಿಯನ್ನು ನೋಡಿಕೊಂಡಾಗ ನಮಗೆ ಬಹುಶಃ ಉಳಿದವರಿಗೆ ಹೇಳುವುದಕ್ಕೆ ಉಪದೇಶ ಮಾಡುವುದಕ್ಕೆ ಏನಾದರೂ ಅಲ್ಲಿ ಸಿಗ್ಬೋದು ಅಂತ ಅನ್ನಿಸ್ತದೆ. ನನ್ನ ಬದುಕಿನ ಬಗ್ಗೆ ನೋಡುವುದಾದರೆ, ನಿಮಗೆಲ್ಲ ಗೊತ್ತು, ನಾನು ಒಂದು ಹಳ್ಳಿಯಲ್ಲಿ ಬೆಳೆದು ಬಂದವಳು. ಹಳ್ಳಿ ಅಂತ ಹೇಳಿದರೆ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ನಾವು ಮನೆಯಲ್ಲಿ ಮನೆಯೊಳಗೆ ಬದುಕಿದ್ದಕ್ಕಿಂತಲೂ ಹೆಚ್ಚಾಗಿ ನಮ್ಮ ಊರಿನಲ್ಲಿ ಅಂದರೆ ಮನೆಯ ಹೊರಗೆ ಬದುಕಿದ್ದು ಹೆಚ್ಚು. ಎಲ್ಲರ ಮನೆ ಕೂಡ ಎಲ್ಲರಿಗೂ ಸೇರಿತ್ತು. ಹೌದು ಹೌದು. ಒಂದು ಪ್ರಕೃತಿಯೊಂದಿಗೆ ತುಂಬಾ ಒಡನಾಟ ನಮಗೆ ಇತ್ತು. ಅದ್ರ ಜೊತೆಗೆ ಇನ್ನೊಂದು ಮಾತು ಅಂತ ಹೇಳಿದ್ರೆ, ಆಗ ತುಂಬಾ ಬಡತನ ಕೂಡ ಇತ್ತು. ಬದುಕಿನಲ್ಲಿ ಹಣಕ್ಕೆ ತುಂಬಾ ಬೆಲೆ ಕೊಡ್ತಾ ಇದ್ದೇವೆ ನಾವು. ಹಣವೇ ಇರಲಿಲ್ಲ. ನಾವು ವಿಶೇಷವಾಗಿ ಕೃಷಿಕ ಕುಟುಂಬಗಳಲ್ಲಿ ಹಣ ಅಂತ ಹೇಳಿದ್ರೆ ಭತ್ತ ಮಾರಿ ಹಣ ತರಬೇಕು. ವರ್ಷಕ್ಕೊಮ್ಮೆ ನಮಗೆ ಏನಾದರೂ ಉಡುಪು ಹೊಲಿಸುವುದಿದ್ರೆ ಅದು ಎಣಿಲು ಬೆಲೆಯ ಭತ್ತವನ್ನು ಮಾರಿ ಅದರಿಂದ ನಮಗೆ ದೀಪಾವಳಿಗೆ ಉಡುಪು ತರುವಂತಹ ಒಂದು ಸಂಭ್ರಮ. ಹೌದು, ಆ ಸಂಭ್ರಮ ಈಗ ನಾವು 10 ಡ್ರೆಸ್ ಸೀರೆ ಒಂದೇ ಸಲ ತೆಗೆದುಕೊಂಡ್ರು ಬರುವುದಿಲ್ಲ. ಮತ್ತೆ ಬದುಕಿಯಲ್ಲಿ ಕಷ್ಟ ಇತ್ತು ತುಂಬ. ಆ ಕಷ್ಟವನ್ನು ಸಹಿಸಿಕೊಂಡು ನಾವು ಬೆಳೆದು ಬಂದ ಕಾರಣ ನಮಗೆ ಬಹುಶಃ ಇವತ್ತು ಇಲ್ಲಿ ತನಕ ಮುಟ್ಲಿಕ್ಕೆ ಸಾಧ್ಯ ಆಯಿತು. ಯಾವಾಗಲೂ ಪ್ರವಾಹದ ವಿರುದ್ಧ ಈಜುವಾಗ ನಮಗೆ ಒಂದು ತುಂಬ ತಾಕತ್ತು ಬರ್ತದೆ. ಅದು ದೈಹಿಕ ತಾಕತ್ತು ಮತ್ತು ಮಾನಸಿಕ ಸ್ಥೈರ್ಯ ಅದೇನು ನಮಗೆ ಬಂದಿದೆ. ಬದುಕಿನ ಮೌಲ್ಯಗಳ ಬಗ್ಗೆ ನಮಗೆ ತುಂಬ ಪ್ರೀತಿ, ಸಂಬಂಧಗಳು. ಅದು ಮನೆಯ ಒಳಗೆ ಒಂದು ಕುಟುಂಬ ಅಂತ ಹೇಳಿದರೆ ಎಲ್ಲರಿಗೂ ಗೊತ್ತು. ಒಂದು ಮನೆ, ಒಂದು ಕುಟುಂಬ ಅಂತ ಹೇಳಿದರೆ ಅಲ್ಲಿ ಒಂದು 100-200 ಜನ ಇರ್ತಾ ಇದ್ದಾರೆ. ಹೆಣ್ಣು ಮಗಳು ಅಂತ ಹೇಳಿ ನಾನು ಯಾವಾಗಲೂ ಹೇಳ್ತಾ ಇರ್ತಾನೆ, ಹೆಣ್ಣಿಗೆ ತುಂಬ ಇತ್ತು. ಆಗ ಒಂದು ನಮ್ಮ ಹೆತ್ತವರ ಮನಸ್ಸಿನಲ್ಲಿ ಒಂದು ವ್ಯಥೆ ಇತ್ತು. ಅಂದರೆ ವ್ಯಥೆ ಅಂತ ಹೇಳೋದಕ್ಕಿಂತಲೂ ಒಂದು ಬಗೆಯ ಏನು ಈ ಮಕ್ಕಳು ಮುಂದೆ ಹೇಗೆ ಮದುವೆ ಮಾಡಿಕೊಳ್ಳೋದು. ನಮ್ಮಲ್ಲಿ ಅಂತೂ ಒಂದು ಸ್ವಲ್ಪ ಈ ವರದಕ್ಷಿಣೆಯ ಎಲ್ಲ ಇತ್ತು, ಸಮಸ್ಯೆಗಳು ಇದ್ದವು. ಆದರೂ ಅದನ್ನು ಯಾವುದನ್ನು ಮುಂದಿರಿಸದೆ ಅದೆಲ್ಲ ಇರಲಿ, ಇದ್ದದ್ದೇ ಅಂತ ಹೇಳಿ ಮಕ್ಕಳಿಗೆ ನಮಗೆ ವಿದ್ಯಾಭ್ಯಾಸ ಕೊಟ್ಟರು ನಮ್ಮ ತಂದೆ ತಾಯಿ. ಅದು ನಿಜವಾಗಿ ಅವರು ಮಾಡಿದ ಒಂದು ಅತ್ಯಂತ ಮಹತ್ತರವಾದ ಕೆಲಸ ಅಂತ ನಾನು ಯೋಚನೆ ಮಾಡ್ತೇನೆ. ಹಳ್ಳಿಯಲ್ಲಿದ್ದರೂ ಖಂಡಿತ ಇವತ್ತು ನಾವು ಇದು ಹೀರೋ ಅಂತಲ್ಲ, ಯಾಕಂದ್ರೆ ಅವರ ಜೀವನ ಶೈಲಿ, ಅವರ ಇದ್ದ ಥರ, ಅವರು ನಮ್ಮನ್ನು ಬೆಳೆಸಿದ ರೀತಿ, ಇದು ವಿಮೆನ್ ಎಂಪವರ್ಮೆಂಟಿಗೆ ಒಂದು ಎಕ್ಸಾಂಪಲ್ ಆಗಿರುತ್ತೆ. ಯಾಕಂದ್ರೆ ನಮ್ಮ ಮನೆಯಲ್ಲಿ ಈಗ ಮೊದಲಿಂದ ನಾವು ನೋಡಿದ್ದೇನು, ಚಿಕ್ಕದಿಂದಲೂ ನನ್ನ ತಂದೆ ಯಾವಾಗಲೂ ನಮ್ಮ ಹತ್ರ ಗಟ್ಟಿ ಸ್ವರದಲ್ಲಿ ಮಾತಾಡಿರ್ಲಿಕ್ಕೆ ಇಲ್ಲ. ಏನು ರೂಲ್ಸ್ ತಂದ್ರು ಅದು ತಾಯಿ ತಂದಿರ್ಬೋದು. ಆದರೂ ನನ್ನ ತಂದೆ ಹೇಗಿದ್ರಂದ್ರೆ, ಇವತ್ತು ತನಕ ನನ್ನ ತಾಯಿ, ಈಗ ಅವರು ಹಿಂಗ್ಸು, ಅವರು ತಾಯಿಯಾಗಿ ಒಂದು ಪ್ರೊಟೆಕ್ಟಿವ್ ಮೆಕ್ಯಾನಿಸಮ್ ಅಂತ ಹೇಳ್ತೇವೆ, ಅವರು ಮೆಟರ್ನಲ್ ಇನ್ಸ್ಟಿಂಕ್ಟ್ ಅಂತ ಹೇಳ್ತೇವೆ. ಅವರು ಇದು ನಿನ್ನಿಂದ ಸಾಧ್ಯ, ಇದು ನಿನ್ನಿಂದ ಸಾಧ್ಯವಿಲ್ಲ, ಯಾಕಂದ್ರೆ ನೀನು ಸ್ತ್ರೀಯಾಗಿ ಹುಟ್ಟಿದ್ಯಾ ಅಂತ ಒಂದು ಭಾವನೆಯಿಂದ. ತಂದೆ ಆದರೆ ಇವತ್ತು ತನಕ ನನಗಾಗ್ಲಿ ನನ್ನ ತಂಗಿಗಾಗ್ಲಿ ಅಂತ ಮಾತು ಇವತ್ತು ತನಕ ಅವರು ಹೇಳಿರ್ಲಿಲ್ಲ. ಮತ್ತೆ ಅವರು ಗಂಡು ಮಕ್ಕಳ ತರನೇ ಬೆಳೆಸಿದ್ರು. ಅದು ಮಾತ್ರ ಅಲ್ಲ, ಅವರು ನಮ್ಮ ತಾಯಿಗೆ ಕೊಟ್ಟ ಮರ್ಯಾದೆ ನಾವು ನೋಡಿದ್ದೇವೆ. ಆ ಮರ್ಯಾದೆ ಎಲ್ಲಿ ತನಕ ಅಂದ್ರೆ, ನಮ್ಮ ತಾಯಿ ಮೊದಲು ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ರು. ಅವರು ಇನ್ನೊಂದು ವಿಷಯ ಏನಂದ್ರೆ, ಅವರು ನಮ್ಮ ತಂದೆಯ ಈ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ತೇವೆ, ಮನೆಯ ರೆಸ್ಪಾನ್ಸಿಬಿಲಿಟಿ ಈಕ್ವಲ್ ಆಗಿ ಶೇರ್ ಮಾಡ್ತಾ ಇದ್ರು. ಅದು ಫೈನಾನ್ಷಿಯಲ್ಗೂ ಆಗಿರ್ಬೋದು. ಅದರಲ್ಲಿ ಕಂಪ್ಲೀಟ್ ಅವರು ಒಂದು ಭಾರ ತೆಕೊಂಡವರು. ಅದನ್ನು ನೋಡಿ ಈ ನನ್ನ ತಾಯಿ ಒಂದು ಸ್ಟೇಜಿನ ಮೇಲೆ BRS ತೆಕೊಂಡು ಮನೆಯಲ್ಲಿ ಕೂತ್ಕೊಂಡ್ರು. ಆಗ ಸಹ ನನ್ನ ತಂದೆ ಆ ಮರ್ಯಾದೆ ಮೊದಲು ಹೇಗಿತ್ತು ನನ್ನ ತಾಯಿಗೆ, ಅಷ್ಟೇ ಮರ್ಯಾದೆ ಕಡೆ ತನಕೂ ಕೊಟ್ಟಿದ್ರು.
ಎಲ್ಲಿ ತನಕ ಅಂದರೆ ಅವರು ರಾಜಕಾರಣಿ ಆಗಿರ್ಬೋದು, ಹೊರಗೆ ಹೋಗಿ ಬರ್ತಾರೆ, ಎಷ್ಟು ಚಟುವಟಿಕೆಗಳಿಗೆ ಅಟೆಂಡ್ ಆಗ್ತಾರೆ, ಮನೆಗೆ ಬರ್ತಾರೆ, ಬಂದ ಕೂಡಲೇ ತಾಯಿಯೊಟ್ಟಿಗೆ ಕೂತ್ಕೊಂಡು ಇವತ್ತು ನಾನು ಎಲ್ಲಿಗೆ ಹೋಗಿದ್ದೆ, ಅಲ್ಲಿ ಯಾರು ನಿನ್ನನ್ನು ಕೇಳಿದ್ರು, ಅಲ್ಲಿ ಏನಾಯಿತು, ಇದನ್ನೆಲ್ಲ ಅಷ್ಟು ಸ್ಪಷ್ಟವಾಗಿ ಅವರಿಗೆ ತಾಯಿಗೆ ಹೇಳ್ತಾ ಇದ್ರು. ಅದಲ್ಲದೆ ನನ್ನ ತಾಯಿ ಸಿನ್ಸ್ ಶಿ ವಾಸ್ ಅ ವರ್ಕಿಂಗ್ ಲೇಡಿ, ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇದ್ರು. ಬೆಳಿಗ್ಗೆ ಎದ್ದು ಮನೆಯ ಕೆಲಸ, ಆಮೇಲೆ ಬ್ಯಾಂಕ್ ಆಯಿತು, ಸಾಯಂಕಾಲ ಬಂದು ನಿಜವಾಗಿ ಹೇಳ್ತೀನಿ ಅವರಿಗೆ ನಮಗೆ ಅಷ್ಟು ಟೈಮ್ ಇರಲಿಲ್ಲ. ಯಾಕಂದರೆ ಅವರು ನನ್ನ ತಂದೆಯ ಪ್ರೊಫೆಷನ್ ಆದ ಕಾರಣ ಅವರಿಗೆ ತಂದೆಯೊಟ್ಟಿಗೆ ಹೋಗಬೇಕಾಗಿತ್ತು, ಇಲ್ಲದಿದ್ದರೆ ಸೋಷಿಯಲ್ ಕಾಸಸಲ್ಲಿ ಅವರಿಗೂ ಅಷ್ಟೇ ಇನ್ವಾಲ್ವ್ ಆಗಿರಬೇಕಿತ್ತು. ನನ್ನ ತಂದೆ ಒಂದು ದಿವಸ ಸಹ ನೀನು ಒಳ್ಳೆ ತಾಯಿ ಅಲ್ಲ ಎಂಬ ವಿಚಾರವನ್ನು ಯಾವಾಗಲೂ ನನ್ನ ತಾಯಿ ಹತ್ರ ಹೇಳಿರ್ಲಿಕ್ಕಿಲ್ಲ. ನಾವು ನೋಡಿದ್ದೇನೆಂದರೆ ನನ್ನ ತಂದೆ ಮತ್ತು ತಾಯಿ ಈಕ್ವಲ್ ಆಗಿ ನಮ್ಮನ್ನು ಹೇಗೆ ಬೆಳೆಸಿದ್ದು, ಬ್ಯಾಲೆನ್ಸಲ್ಲಿ ಹೇಗೆ ಬೆಳೆಸಿದ್ದು, ನಮಗೆ ಎಕ್ಸ್ಪೋಜರ್ ಹೇಗೆ ಕೊಟ್ಟಿದ್ರು. ಈಗ ಅದೇ ರೀತಿ ನಾನು ನಿಮ್ಮ ಹತ್ರ ಇನ್ನೂ ಕೂಡ ಮಾತಾಡಲಿಕ್ಕೆ ತುಂಬ ಆದರ್ಶವಾಗಿ ನಿಮ್ಮ ಒಂದು ಮನೆಯ ಪರಿಸರ ಇತ್ತು. ತುಂಬ ಮಂದಿಗೆ ಪ್ರೇರಣೆ ಆಗಬೇಕು ಇವತ್ತಿಗೆ ಕೂಡ. ಈ ಮಧ್ಯೆ ನಾನು ಮಂಡ್ಯದ ಭವ್ಯ ಗೌಡ ಅವರು ಮಾತನಾಡಿದಂಥ ವಿಡಿಯೋವನ್ನು ಪ್ಲೇ ಮಾಡ್ತೇನೆ. ನಮಸ್ಕಾರ, ನಾನು ನಿಮ್ಮ ಭವ್ಯಗೌಡ, ನಿಮ್ಮ ಭುವನ ಸುಂದರಿ. ಮಾರ್ಚ್ 8ರಂದು ಏನಪ್ಪ, ಮಾರ್ಚ್ 8 ಏನಿದೆ, ಮಹಿಳಾ ಸಬಲೀಕರಣ ದಿನ ಇದೆ. ಸೊ ನಾನಿವತ್ತು ಹೇಳೋದು ಇಷ್ಟೇ, ಎಲ್ಲ ರಂಗದಲ್ಲೂ ನಾವು ಮಹಿಳೆಯರು ಮುಂದೆ ಇದ್ದೀವಿ. ಸೊ ನಾವು ಯಾರಿಗೂ ಕಮ್ಮಿ ಇಲ್ಲ. ಸೊ ನಾನು ಒಂದು ಸಾಧಕಿ ಆಗಿರೋದ್ರಿಂದ ನಾನು ಹೇಳೋದಿಷ್ಟೇ, ನಮ್ಮ ಆತ್ಮಸ್ಥೈರ್ಯ ಮತ್ತು ನಮ್ಮಲ್ಲಿರೋ ನಂಬಿಕೆನ ನಾವು ಯಾವತ್ತೂ ಬಿಡಬೇಡ್ದು. ಸೊ ಇದನ್ನು ನಾವು ಗಟ್ಟಿಯಾಗಿ ಇಟ್ಕೊಂಡು ನಾವು ಯಾವುದೇ ಒಂದು ಕಷ್ಟ ಒಂದು ಸಿಚುಯೇಷನ್ ಬಂದ್ರೂ ಅದನ್ನು ನಾವು ಮೆಟ್ಟಿ ನಿಲ್ತೀವಿ ಅಂತ ಒಂದು ಮನಸ್ಥೈರ್ಯ ಇರಬೇಕು. ಮತ್ತು ನಾವು ಮನಸ್ಸಿನಿಂದ ಏನೇ ಮಾಡಿದ್ರೂ ಅದು ಖಂಡಿತ ಫಲಿಸುತ್ತೆ. ಸೊ ಇದಕ್ಕೆ ದಾರಿದೀಪವಾಗಿ ತುಂಬ ಜನ ನಮಗೆ ಪ್ರೋತ್ಸಾಹನ ಕೊಡ್ತಾರೆ. ಸೊ ಹಾಗಾಗಿ ನನಗೆ ಏನಂತ ಅಂದರೆ, ನನಗೆ ತುಂಬ ಜನ ಮಾದರಿಯಾಗಿ ನಮ್ಮ ತಂದೆ ಆಗ್ಬೋದು, ಮತ್ತು ನನ್ನ ಫ್ಯಾಮಿಲಿನಲ್ಲಿ ನನ್ನ ಕಸಿನ್ಸ್ ಆಗ್ಬೋದು, ಎಲ್ಲರನ್ನೂ ಒಂದು ಒಳ್ಳೆ ಪ್ರೇರಣೆ ಕೊಟ್ಟಿದ್ದಾರೆ. ಸೊ ನಮ್ಗೆ ಯಾವತ್ತೂ ಹೆಣ್ಮಕ್ಳು ಗಂಡ್ಮಕ್ಳು ಅಂತ ತಾರತಮ್ಯ ಮಾಡಿಲ್ಲ. ಸೊ ನಮ್ಮ ತಂದೆ ನನ್ನ 100 ಜನ ಗಂಡ್ಮಕ್ಳು ಬೆಳೆಸ್ದಂಗೆ ಬೆಳೆಸಿದ್ದಾರೆ. ಸೊ ಎಲ್ಲ ಒಂದು ಕಡೆ ಎಷ್ಟು ಖುಷಿ ಆಗುತ್ತೆ ಅಂತ ಅಂದರೆ, ನಮಗೆ ಆ ನೆರಳು ಸಹ ಬೀಳ್ದಂಗೆ ನೋಡ್ಕೊಂಡಿದ್ದಾರೆ. ಬಟ್ ಏನಂತ ಅಂದರೆ, ನಾವೆಲ್ಲ ಒಂದೇ, ಮಹಿಳೆಯರು ಭಾಳ ಸ್ಟ್ರಾಂಗ್ ಆಗಿ ಈಗಿನ ಕಾಲದಲ್ಲಿ ಗಂಡಸರಿಗೆ ಕಮ್ಮಿ ಇಲ್ಲ ಅಂತ ಎಲ್ಲ ರಂಗದಲ್ಲೂ ಕ್ಷೇತ್ರದಲ್ಲೂ ಮುಂದೆ ಇದ್ದಾರೆ. ಸೊ ಇನ್ನು ಮುಂದಕ್ಕೂ ಕೂಡ ನಾನು ಹೇಳೋದು ಇಷ್ಟೇ, ಎಲ್ಲರೂ ಈಸ್ ಈಕ್ವಲ್, ಪ್ರತಿಯೊಬ್ಬರನ್ನು ಈಕ್ವಲ್ ಇನ್ ಫ್ರಂಟ್ ಆಫ್ ದ ಗಾಡ್. ಸೊ ದೇವರು ಈ ಹೆಣ್ಣನ್ನ ಗಂಡನ ಸೃಷ್ಟಿ ಮಾಡಿರೋದು ಈಕ್ವಲಾಗಿ ಸೃಷ್ಟಿ ಮಾಡಿದ್ದಾರೆ. ಒಬ್ಬರಿಗೆ ಜಾಸ್ತಿ ಪವರು, ಇನ್ನೊಬ್ಬರಿಗೆ ಕಮ್ಮಿ ಪವರ್ ಅಂತ ಕೊಟ್ಟಿಲ್ಲ. ಸೊ ಹಾಗಾಗಿ ಎಲ್ಲರೂ ಒಂದು ಸಮಾನತೆಯಿಂದ ನಾವು ತಾರತಮ್ಯ ಮಾಡ್ದಂಗೆ ಎಲ್ಲರೂ ಈಕ್ವಲ್ ಇನ್ ಫ್ರಂಟ್ ಆಫ್ ದ ಗಾಡ್ ಅಂತ ನಾವು ಎಲ್ಲ ಕೆಲಸ ಮಾಡಿ ಒಳ್ಳೆಯ ಹೆಸರನ್ನ ಸಂಪಾದನೆ ಮಾಡಬೇಕು. ಸೊ ನಾನು ಹೇಳೋದು, ಪ್ರತಿದಿನವೂ ಒಂದು ಹೆಣ್ಮಕ್ಳಿಗೆ ಒಂದು ಆಚರಣೆ ಅಂತ ಒಂದು ಇದ್ದೇ ಇರ್ತದೆ. ಸೊ ಹಾಗಾಗಿ ಬರೀ ಮಹಿಳಾ ದಿನಾಚರಣೆ ಮತ್ತು ಮಹಿಳಾ ಮಂತ್ ಬಂದ ತಕ್ಷಣ ನಾವು ಬರೀ ಮಹಿಳೆಯರ ಬಗ್ಗೆ ಮಾತಾಡೋದು, ಅದಾದಮೇಲೆ ಅದು ಹಂಗೇ ಜಾಸ್ತಿ ಮಾತಾಡೋಲ್ಲ, ಹೈಲೈಟ್ ಮಾಡಲ್ಲ ಅನ್ನೋದು ತಪ್ಪು. ಸೊ ಪ್ರತಿದಿನ ಪ್ರತಿ ವರ್ಷ ಮಹಿಳೆಯರ ದಿನ ಆಗಬೇಕು. ಸೊ ನಾವಂತೂ ನಮ್ಮನ್ನ ತುಂಬ ಚೆನ್ನಾಗಿ ಎಲ್ಲರೂ ಸುತ್ತಮುತ್ತ ಇರೋರು ಭಾಳ ಪ್ರೇರಣೆ ಮಾಡ್ತಾರೆ. ಸೊ ಹಾಗಾಗಿ ಎಲ್ಲರೂ ನನಗೆ ಇನ್ಸ್ಪಿರೇಷನ್ ತುಂಬ ಜನ ಇದ್ದಾರೆ. ಸೊ ಹಾಗಾಗಿ ನಾನು ಎಲ್ಲರನ್ನೂ ಇನ್ಸ್ಪೈರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಮತ್ತು ಮಹಿಳೆ ನನ್ನ ಫಾಲೋವರ್ಸ್ಗೆ ಹೇಳೋದೇನಂತಂದರೆ, ಸಕ್ಸಸ್ ಅನ್ನೋ ವರ್ಡಲ್ಲಿ ಯು ಅಂತ ಇದೆ. ಸೊ ನೀವು ನಿಮ್ಮ ಸಕ್ಸಸ್ನ ನೀವೇನೇ ಕಂಡುಕೋಬೋದು. ಸೊ ಯಾವುದೇ ಒಂದು ವಿಷಯದಲ್ಲೂ ಭಾಳ ಒಂದು ಫೋಕಸ್ಸಿಂದ ಇಟ್ಟು ನಾವು ಹಿಂದೆ ಹೆಜ್ಜೆ ತೆಗಿದಂಗೆ ನಾವು ಕೆಲಸ ಮಾಡಿದ್ರೆ 100% ಆ ವಿಷಯದಲ್ಲಿ ನಾವು ಸಕ್ಸಸ್ ಕಂಡೇ ಕಾಣ್ತೀವಿ ಅಂತ ನಾನು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದ. ಎಸ್ ಈ ನಡುವೆ ನಾವೊಂದು ಸಣ್ಣ ಬ್ರೇಕ್ ತಗೊಳ್ತೇವೆ. ಬ್ರೇಕ್ ನಂತರ ಈ ಒಂದು ಮಾತುಕತೆ ಮತ್ತೆ ಮುಂದುವರಿತದೆ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ಎಸ್ ಸಾಧಕಿಯರ ಮುನ್ನಡೆಯ ಪಥ ಈ ವಿಚಾರವಾಗಿ ನಾವು ಮಾತಾಡ್ತಿದ್ದೇವೆ. ಮಹಿಳಾ ಸಶಕ್ತೀಕರಣ ವಿಚಾರವಾಗಿ ನಾವು ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಮುಖ್ಯ ಅತಿಥಿಯಾಗಿ ವೀಣಾ ಟಿ ಶೆಟ್ಟಿ ಅವರು ಮತ್ತು ಡಾಕ್ಟರ್ ಅಮರಶ್ರೀ ಅಮರನಾಥ್ ಶೆಟ್ಟಿ ಅವರು ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಭಾಗವಹಿಸ್ತಾ ಇದ್ದಾರೆ. ವೀಣಾ ಟಿ ಶೆಟ್ಟಿ ಅವರು ಉಪಮಹಾಪ್ರಬಂಧಕರು CSR ವಿಭಾಗ MRPL ಸಂಸ್ಥೆ, ಮತ್ತು ಡಾಕ್ಟರ್ ಅಮರಶ್ರೀ ಅಮರನಾಥ್ ಶೆಟ್ಟಿ ಅವರು ಅಸೋಸಿಯೇಟ್ ಡೀನ್ AB ಶೆಟ್ಟಿ ಮೆಮೋರಿಯಲ್ ಇನ್ಸ್ಟಿಟ್ಯೂಟ್ ಆಫ್ ಡೆಂಟಲ್ ಸೈನ್ಸ್, ನಿಟ್ಟೆ ಯೂನಿವರ್ಸಿಟಿ, ಇವರು ನಮ್ಮ ಜೊತೆಗೆ ಇದ್ದಾರೆ. ಈಗಾಗಲೇ ನಮಗೆ ಈ ಒಂದು ಮಾತುಕತೆಯ ಸಂದರ್ಭದಲ್ಲಿ ಮಂಡ್ಯದಿಂದ ಭವ್ಯ ಅವರು
ಕೂಡ ಮಾತಾಡಿದ್ದಾರೆ. ಅನಂತರ ನಮ್ಮ ಜೊತೆಗೆ ಇನ್ನು ಬೆಂಗಳೂರಿನಿಂದ ರೆಬೆಕಾ ಸಿಂಗ್ ಅವರು ಮತ್ತು ಸೌಮ್ಯಾರಾಮ್ ಅವರು ಕೂಡ ಮಾತಾಡಲಿಕ್ಕಿದ್ದಾರೆ. ನಾನು ಮಾತುಕತೆಯ ಸಂದರ್ಭದಲ್ಲಿ ಇದು ಅಮರಶ್ರೀ ಮೇಡಮ್ ಅವರು ಹೇಳ್ತಾ ಇದ್ದೀರಿ, ನನ್ನ ಬಾಲ್ಯ, ಮನೆ ಪರಿಸರ, ತಂದೆ ತಾಯಿಯನ್ನು ಯಾವ ರೀತಿ ಗೌರವಿಸ್ತಾ ಇದ್ದರು, ಜೊತೆಗೆ ನಮಗೆ ಯಾವ ರೀತಿ ಗೌರವ ಕೊಡ್ತಾ ಇದ್ದರು, ಯಾವ ರೀತಿಯ ಒಂದು ಸನ್ನಿವೇಶದಲ್ಲಿ ನಮ್ಮನ್ನು ಬೆಳೆಸಿದ್ರಿ ಅಂತ. ಎಸ್, ಅದೇ ಮಾತುಕತೆಯನ್ನು ಮುಂದುವರಿಸಿಕೊಂಡು ಎಸ್ ನಾನು ಕೇಳುವಂಥದ್ದು, ಅಂಥ ಒಂದು ವಾತಾವರಣವನ್ನು ಇವತ್ತಿಗೆ ಈ ಕ್ಷಣಕ್ಕೆ ಕೂಡ ನಾವು ಎಸ್ ಬಹುತೇಕ ಕಡೆ ಇದೆ, ಒಪ್ಪಿಕೊಳ್ತೇವೆ. ಬಟ್ ಇನ್ನೂ ಕೂಡ ನಾವು ಸಾಕಷ್ಟು ವಿದ್ಯಾವಂತರಾಗಿದ್ದೇವೆ, ಅಥವಾ ನಗರದಂಥ ಒಂದು ಪರಿಸರ, ಈಗ ಹಳ್ಳಿಗಳು ಕೂಡ ನಗರದ ಅಂಥ ಒಂದು ಪರಿಸರಕ್ಕೆ ಬರ್ತಾ ಇದೆ. ಇನ್ನಷ್ಟು ಹೊರ ಜಗತ್ತಿನಲ್ಲಿ, ಅಂದರೆ ನಮ್ಮದೇ ಹೊರ ಜಗತ್ತಿನಲ್ಲಿ ಇನ್ನಷ್ಟು ಸುಧಾರಣೆ ಆಗಬೇಕಂತ ನೀವು ಬಯಸ್ತೀರಾ? ಯಾವ ರೀತಿಯಲ್ಲಿ, ಏನು, ಯಾಕೆ? ಈಗ ನಾವು ಪುನಃ ಹೇಳ್ತೇನೆ, ವಿಮೆನ್ ಎಂಪವರ್ಮೆಂಟ್ ಇಲ್ಲದಿದ್ರೆ ಸಶಕ್ತೀಕರಣ ಅಂತ ಹೇಳಿದಾಗ ನಾವು ನೆನೆಸೋದು ಏನಂದ್ರೆ, ಒಂದು ವುಮನ್ ಹೂ ಹಸ್ ಅಚೀವ್ಡ್, ಒಂದು ಡಾಕ್ಟರ್ ಆಗಿರ್ಬೋದು, ಇಂಜಿನಿಯರ್ ಆಗಿರ್ಬೋದು, ಇಲ್ಲದಿದ್ರೆ ಪೈಲಟ್ ಆಗಿರ್ಬೋದು, ಸೈಂಟಿಸ್ಟ್ ಆಗಿರ್ಬೋದು. ಆದರೆ ಒಂದು ಗೃಹಿಣಿ ಕೂಡ ಇಸ್ ಎಂಪವರ್ಡ್ ಅಂತ ಮಾತನ್ನು ನಾವು ಮರ್ತು ಬಿಡ್ತೇವೆ. ಗೃಹಿಣಿ ಅಂದರೆ ಹೇಗೆ ಅಂದರೆ, ಅವ್ರ ಮನೆಯಲ್ಲಿ ಕೂತ್ಕೊಂಡು ಹೌ ಡಸ್ ಶಿ ಎಂಪವರ್ ಹರ್ ಸೆಲ್ಫ್ ಅಂದರೆ ಅವರಲ್ಲಿ ಆ ಶಕ್ತಿಯನ್ನು ಹೇಗೆ ಮೂಡಿಸೋದು. ಅದಕ್ಕೆ ಯಾರೆಲ್ಲ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಆ ಮನೆಯಲ್ಲಿ, ಒಂದು ಆ ನಮ್ಮ ಮನೆಯಲ್ಲಿದ್ದ ತಂದೆ ಆಗಿರ್ಬೋದು, ಅವರ ತಂದೆ ಆಗಿರ್ಬೋದು, ಅವರ ಮಾವ ಆಗಿರ್ಬೋದು, ಅವರ ಮಕ್ಕಳಾಗಿರ್ಬೋದು, ಈ ಎಲ್ಲ ಮಿಶ್ರಣಗಳು ಅವರಿಂದಾಗಿ ಆ ಗೃಹಿಣಿ ಹೇಗೆ ಎಂಪವರ್ ಆಗಿರ್ತಾರೆ. ಈಗ ಗೃಹಿಣಿ ಅಂದ ಕೂಡಲೇ ಅವರು ಮನೆಯ ಜವಾಬ್ದಾರಿ ತಗೊಳ್ಳೋದು ಮಾತ್ರ ಅಲ್ಲ, ಮಕ್ಕಳ ಜವಾಬ್ದಾರಿ, ಗಂಡನ ಜವಾಬ್ದಾರಿ. ಈಗ ಒಂದು ಮಗು ಹತ್ರ ಮಾತಾಡುವಾಗ ಗಂಡ ಹೆಂಡತಿ ಡಿಸ್ಕಸ್ ಮಾಡಿ ಆ ಮಗುವಿಗೆ ಯಾವುದು ಒಳ್ಳೆಯದು, ಯಾವುದು ಒಳ್ಳೇದಲ್ಲ ಅಂತ ಭಾವಿಸ್ಕೊಂಡು ಜಾಗ್ರತೆಯಲ್ಲಿ ಮಾತಾಡ್ತಾರೆ. ಅದೇ ಗೃಹಿಣಿ ಹತ್ರ ಮಾತಾಡುವಾಗ ಗಂಡನ ಮೂಡ್ ಬೇರೆ, ಮಗನ ಮೂಡ್ ಬೇರೆ, ಮಗಳ ಮೂಡ್ ಬೇರೆ, ಎಷ್ಟೋ ಜನರ ಮೂಡನ್ನ ಸುಧಾರಿಸಿಕೊಂಡು ಅದಕ್ಕೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಅದನ್ನು ಯಾವುದನ್ನು ಮನಸ್ಸಿಗೆ ತೆಕ್ಕೊಳ್ಳದೆ ಅದನ್ನ ತಾಳ್ಮೆಯಿಂದ ಕೇಳಿಕೊಂಡು ಅದರ ಮೇಲೆ ಪ್ರತಿಕ್ರಿಯೆ ವ್ಯವಸ್ಥೆ ವಿಚಾರ ಮಾಡಿಕೊಂಡು ಅದನ್ನು ಮುಂದುವರಿಸಿ ಹೋಗೋದು, ದಾಟ್ ಇಟ್ ಸೆಲ್ಫ್ ಇಸ್ ಎಂಪವರ್ಮೆಂಟ್. ಮತ್ತೆ ಅಂತ ಗೃಹಿಣಿ ಮನೆಯಲ್ಲಿ ಕೂತ್ಕೊಂಡು ಯಾವ ಟೈಪಿನ ಸಪೋರ್ಟ್ ಸಿಸ್ಟಮ್ ಹೊರಗೆ ಕೊಡ್ತಾರೆ, ದಟ್ ಇಸ್ ಕಾಲ್ಡ್ ಎಸ್ ಎಂಪವರ್ಮೆಂಟ್. ಎಂಪವರ್ಮೆಂಟ್ ಅಂದರೆ ಹೆಚ್ಚಿನವರು ಅದನ್ನ ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ಎಂಪವರ್ಮೆಂಟ್ ಮೀನ್ಸ್ ಆಕ್ಟಿವಿಸಮ್ ಅಂತ ಅಲ್ಲ, ಅದು ತಪ್ಪು. ಎಂಪವರ್ಮೆಂಟ್ ಮೀನ್ಸ್ ಅಂದರೆ ನಮ್ಮ ವ್ಯೂ ಪಾಯಿಂಟ್ ಮನೆಯಲ್ಲಿ ಇಟ್ಟಾಗ ನಾವು ಆರ್ಗ್ಯುಮೆಂಟ್ಸ ಮಾಡಲೇಬೇಕು. ಮನೆಯಲ್ಲಿ ಯಾವುದು ತಪ್ಪಾಗ್ತಾ ಇದೆ, ಒಂದು ಗೃಹಿಣಿ ಅದು ಸರಿ ತಪ್ಪು ಅಂತ ಹೇಳಲೇಬೇಕು. ಅವಳು ತಪ್ಪು ಅಂತ ಹೇಳಿದ ಕೂಡಲೇ ಅದು ಆಕ್ಟಿವಿಸಮ್ ಆಗಲ್ಲ. ಮತ್ತೆ ಅದಲ್ಲದೆ ಆ ಗೃಹಿಣಿ ತಪ್ಪು ಅಂತ ಹೇಳುವಾಗ ನಾನು ಹೇಳೋದು ಆಕ್ಟಿವಿಸಮ್ಗೋಸ್ಕರ ಅಲ್ಲ, ಈ ತಪ್ಪನ್ನ ಸರಿ ಮಾಡಲಿಕ್ಕೆ ಅಂತ. ಅದು ಏನಾಗಿದೆ, ಮೊದಲಿನ ಗೃಹಿಣಿಯವರಿಗೆ ಅದು ಅರ್ಥ ಆಗ್ತಾ ಇತ್ತು. ಈಗಿನವರು ಅದನ್ನು ಆ ಪಾಯಿಂಟನ್ನು ರೇಸ್ ಮಾಡಿದಾಗ ಆಕ್ಟಿವಿಸಮ್ ಲೈನಲ್ಲೇ ಹೋಗ್ತಾರೆ. ಅದು ಮೇಜರ್ ಡಿಫ್ರೆನ್ಸ್. ಅದನ್ನು ಅರ್ಥ ಮಾಡಿಕೊಂಡ್ರೆ, ಆ ಬ್ಯಾಲೆನ್ಸನ್ನು ಮನೆಯಲ್ಲಿ ಅರ್ಥ ಮಾಡಿಕೊಂಡ್ರೆ, ಐ ಥಿಂಕ್ ಇಟ್ ಇಸ್ ಫ್ಯಾಂಟಾಸ್ಟಿಕ್ ಥಿಂಗ್. ಅದಕ್ಕೆ ಮೂಲ ಕಾರಣ ಗಂಡಸರೇ ಆಗಿರ್ತಾರೆ. ಯಾಕಂದ್ರೆ ಮನೆಯಲ್ಲಿ ನಾನು ಹೇಳಿದೆ ಅಲ್ಲ, ತಂದೆ ಕೊಟ್ಟ ಮರ್ಯಾದೆ, ತಂದೆ ಕೊಟ್ಟ ನಮಗೆ ಫ್ರೀಡಮ್ ಅದು ಇಂಪಾರ್ಟೆಂಟ್ ಆಗಿರುತ್ತೆ. ನಾನು ಇನ್ನೊಂದು ಎಕ್ಸಾಂಪಲ್ ಕೊಡ್ತೇನೆ. ನನ್ನ ಅಜ್ಜಿ ಅಂದರೆ ನನ್ನ ತಾಯಿ ಅಮ್ಮ, ಶಿ ವಾಸ್ ಅ ವೆರಿ ಡೈನಾಮಿಕ್ ಲೇಡಿ. ನನ್ನ ಅಜ್ಜ ತೀರಿ ಹೋದದ್ದು 50 ವರ್ಷದ ಪ್ರಾಯದಲ್ಲಿ. ಸೊ ಐ ಆಮ್ ಅಸ್ಯೂಮಿಂಗ್, ನನಗೆ ಆಗ ಅವರ ಪ್ರಾಯ ಎಷ್ಟು ಅಂತ ಗೊತ್ತಿಲ್ಲ, ನಾನು ಅನ್ಸ್ಕೊಳ್ತಾ ಇದ್ದೇನೆ 45 ಅಂತ ಅನ್ಸ್ಕೊಳ್ಳಿ. ಅವರಿಗೆ 5 ಮಕ್ಕಳಿದ್ರು. ನನ್ನ ಅಜ್ಜಿ ಅವರ ತಾಯಿಯ ಮನೆಗೆ ಹೋಗ್ಬೇಕಾಯ್ತು ಅವರ ಗಂಡ ತೀರಿ ಹೋದ ಮೇಲೆ. ಹೋದ ಕೂಡಲೇ ಆ ಕಾಲ ಹೇಗಿತ್ತಂದ್ರೆ, ಹೆಂಗಸರು ಒಮ್ಮೆ ಮನೆಗೆ ಹಿಂದೆ ಬಂದ ಮೇಲೆ ಅವ್ರ ಮನೆ ಒಳಗೆ ಗಂಡ ತೀರಿ ಹೋದ. ನನ್ನ ಅಜ್ಜಿನ ನಾನು ಏನು ನೋಡಿದ್ದಂದ್ರೆ, ನನಗೆ ಕಥೆಯೂ ಬಂದಿದೆ ಆ ಟೈಮಲ್ಲಿ. ಆ ಮನೆಗೆ ಅವರ ತನ್ನ ತಾಯಿಯ ಮನೆಗೆ ಹೋದ ಮೇಲೆ ಇಮಿಡಿಯೇಟ್ ಒಂದು 10, 15, 20 ದಿವಸದಲ್ಲಿ ಅವ್ರು ಹೊರಗೆ ಬಂದಿದ್ದಾರೆ. ಹೊರಗೆ ಬಂದು ಇಮಿಡಿಯೇಟ್ಲಿ ಅಲ್ಲಿ ಅವರು ಮಾಡಿದ್ದು ಕೃಷಿ. 5 ಮಕ್ಕಳು ಇದ್ರೂ ಸಹ, ಅದರಲ್ಲೂ 2 ಗಂಡು ಮಕ್ಕಳು, 3 ಗಂಡು ಮಕ್ಕಳು ಇದ್ರೂ ಸಹ ಮನೆಯ ಜವಾಬ್ದಾರಿ ತೆಕ್ಕೊಂಡು ಅವರು ಯಜಮಾನ ತರ
ಒಂದು ಗಂಡಸರು ಥರ ಹೋರಾಟ ಮಾಡಿದ್ದನ್ನು ನಾನು ನೋಡಿದ್ದೇನೆ. ನಾನು ಚಿಕ್ಕ ಮಗುವಾಗಿ ಅವರ ಮನೆಗೆ ಹೋದಾಗ, ಅದು ನನ್ನ ಒಂದು ವೆಕೇಶನ್ ಅವರೊಟ್ಟಿಗೆ, ಬೆಳಿಗ್ಗೆ 4 ಗಂಟೆಗೆ ಎಬ್ಸ್ತಾ ಇದ್ರು. ಎಬ್ಸುವ ಉದ್ದೇಶ ಏನು? ಬೆಳಿಗ್ಗೆ ಎದ್ದು ಎದುರಿನ ಫೀಲ್ಡ್ ನಾವು ಅಲ್ಲಿ ಪೀಕಾಕ್ಸ್ ಬರ್ತಾ ಇತ್ತು, ನವಿಲುಗಳು ಬರ್ತಾ ಇತ್ತು ಗದ್ದೆಗೆ, ಮನೆ ಎದುರಿನ ಗದ್ದೆಗೆ. ಆ ನವಿಲುಗಳನ್ನು ನಾವು ನೋಡ್ಬೇಕು. ಅದಾದ ಮೇಲೆ ಅವರು ಕಾಫಿ ಕುಡಿಯುವಾಗ ಅವರ ಬದಿಯಲ್ಲಿ ನಾವು ಕುತ್ಕೊಳ್ಬೇಕು. ಮತ್ತೆ ಬೆಳಿಗ್ಗೆ ಪುನಃ ಎದ್ದು ಅವರು 5 ಗಂಟೆ ಅಷ್ಟೊತ್ತಿಗೆ ಇದು ನಾವು ಕಿದೆ ಅಂತ ಹೇಳ್ತೇವಲ್ಲ, ಹಟ್ಟಿಗೆ ಹೋಗ್ತಾ ಇದ್ರು, ದನದ ಹಟ್ಟಿಗೆ ಹೋಗ್ತಾ ಇದ್ರು. ಅಲ್ಲಿ ಹೋಗಿ ಹಾಲು ತೆಗೆದು ಆ ಮೊದಲಿನ ಹಾಲು ನನಗೆ ಕೊಟ್ಟು ಆಮೇಲೆ ಪುನಃ ಮನೆಗೆ ಬಂದು ಪುನಃ ಅವರೊಟ್ಟಿಗೆ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು. ಅದು ಅಷ್ಟು ಬೆಳಿಗ್ಗೆ. ಪುನಃ ಮನೆಗೆ ಬಂದು ಆಮೇಲೆ ಒಂದು ಅರ್ಧ ಗಂಟೆ ಅವರು ಬ್ರೇಕ್ ತೆಗೆದು ಆಮೇಲೆ ಪುನಃ ನನ್ನನ್ನು ಹಿಡ್ಕೊಂಡು ಪುನಃ ಗದ್ದೆಗೆ ಹೋಗ್ತಾ ಇದ್ರು. ಗದ್ದೆಗೆ ಹೋಗಿ ಬೆಳಿಗ್ಗೆಯಿಂದ ಮಧ್ಯಾಹ್ನ ಅವ್ರು ಗದ್ದೆಯಲ್ಲೇ ನಿಲ್ತಾ ಇದ್ರು. ನಾನು ನೋಡಿದ್ದೇನಂದ್ರೆ, ನಾನೊಂದು ಗಂಡಸನ್ನ ದುಡಿದದನ್ನು ನೋಡಿದ್ದಲ್ಲ, ನಾನೊಂದು ಹೆಂಗಸಾಗಿ ಅವರನ್ನು ನೋಡಿ ನಾವು, ಅದೇ ಒಂದು ನಮಗೆ ಪ್ರೇರಣೆ, ಅದೇ ಒಂದು ದೊಡ್ಡ ಇನ್ಸ್ಪಿರೇಷನ್ ಅವರ ಮುಖಾಂತರ ಬಂದದ್ದು. ನನ್ನ ಮನೆಗೆ ಬಂದಾಗ ನಾನು ನೋಡಿದ್ದೇನು, ನನ್ನ ತಾಯಿ ಬೆಳಿಗ್ಗೆ ಎದ್ದು ಅದೇ ರುಟೀನ್, ಆದ್ರೆ ಅವರು ಸಹ ಕೆಲಸ ಮಾಡಿ ಮನೆಗೆ ಸಾಯಂಕಾಲ ಬಂದು ಬ್ಯಾಂಕಿಗೆ ಹೋಗಿ, ಅಂದ್ರೆ ಓವರ್ ಆಲ್ ನಾವು ನೋಡಿದ್ದು ಎಂಪವರ್ಡ್ ವಿಮೆನ್. ಅಂದ್ರೆ ನಮ್ಮ ಮನೆಯಲ್ಲೇ ಆರಂಭವಾಗಿತ್ತು. ನಾವು ಯಾವಾಗ್ಲೂ ಇದು ಗಂಡಸು ಮಾಡುವ ಕೆಲಸ, ನಮ್ಮಿಂದ ಆಗಲ್ಲ, ಇದು ಹೆಂಗಸರು ಮಾತ್ರ ಮಾಡುವ ಕೆಲಸ, ಇದು ನಾವು ಮಾಡ್ಲಿಕ್ಕಿಲ್ಲ ಎಂಬ ಭಾವನೆಯಲ್ಲಿ ಬೆಳೆದವರಂತೂ ಅಲ್ಲ. ಅದು ನಾನಾಗ್ಲಿ ನನ್ನ ತಂಗಿ ಆಗ್ಲಿ. ಇದು ಮೇಡಮ್ ವೀಣಾ ಶೆಟ್ಟಿ ಅವರೇ, ಅಮರಶ್ರೀ ಅವರು ತುಂಬಾ ಸೂಕ್ಷ್ಮ ಎಳೆಯಲ್ಲಿ ಅದನ್ನು ವಿವರಿಸಿದರು. ನೀವು ಈ ಮಾತನ್ನು ಮುಂದುವರಿಸುವ ಸಂದರ್ಭದಲ್ಲಿ, ಈಗಿನ ಹೊಸ ಕಾಲದ ಸಂದರ್ಭದಲ್ಲಿ ಏನನ್ನು ಹೇಳಲಿಕ್ಕೆ ಇಷ್ಟಪಡ್ತೀರಿ ನೀವು? ಮಹಿಳಾ ಎಂಪವರ್ಮೆಂಟ್, ನಾನು ಏನು ಹೇಳುವುದು ಅಂತ ಹೇಳಿದ್ರೆ, ಮಹಿಳಾ ಸಬಲೀಕರಣ ಅಂದ್ರೆ ಏನು, ಯಾರು ಸಬಲ ಮಹಿಳೆ ಅಂತ ಹೇಳಿದ್ರೆ ನಾವೊಂದು ಡೆಫಿನೇಷನ್ ಕೊಡೋದು. ಮಾಡಾಗಿ ಡ್ರೆಸ್ ಮಾಡ್ತಾಳೆ, ಲಿಪ್ಸ್ಟಿಕ್ ಹಾಕ್ತಾಳೆ, ಇಂಗ್ಲಿಷ್ ಮಾತಾಡ್ತಾಳೆ, ಶಿ ಹಸ್ ಗಾಟ್ ಎ ಗುಡ್ ಜಾಬ್, ಒಳ್ಳೆ ಸ್ಯಾಲರಿ ಇರುವ ಉದ್ಯೋಗ ಉಂಟು, ಅಥವಾ ಅವಳೊಂದು ಉದ್ಯಮಿ ಆಗಿರ್ಬೋದು, ತುಂಬ ಹಣ ಸಂಪಾದನೆ ಮಾಡ್ತಾಳೆ. ಇದೆಲ್ಲ ಒಂದು ಸಬಲೀಕರಣದ ವ್ಯಾಖ್ಯಾನಗಳು ಅಂತ ನಾವು ಯೋಚನೆ ಮಾಡ್ತೇವೆ. ಆದ್ರೆ ನನ್ನ ಲೆಕ್ಕದಲ್ಲಿ ಇದು ಅಲ್ಲ. ಮಹಿಳೆ ಸಬಲೀಕರಣ ಅಂತ ಹೇಳಿದ್ರೆ, ಅದಂದ್ರೆ ನಾವು ಈ ವುಮೆನ್ ಎಂಪವರ್ಮೆಂಟ್ ಅನ್ನುವಂತ ಒಂದು ಪದವನ್ನು ಅಥವಾ ಅದನ್ನೊಂದು ಆಚರಣೆ ಸ್ವರೂಪದಲ್ಲೆಲ್ಲ ಇತ್ತೀಚೆಗಿನ ಕಾಲಮಾನದಲ್ಲಿ ಆರಂಭಿಸಿಕೊಂಡು ಬಂದದ್ದು. ಆದ್ರೆ ಆ ಮೇಡಮ್ ಹೇಳಿದ್ರಲ್ಲ, ಇಡೀ ಒಂದು ಕಥನವನ್ನು, ಅದು ನಮ್ಮ ಬದುಕಿನಲ್ಲೇ, ನಮ್ಮ ಜೀವನದಲ್ಲೇ ಇತ್ತು. ಯಾಕೆಂತ ಹೇಳಿದ್ರೆ ನೋಡಿ, ಅದು ಈಗ ಅವರ ಅಜ್ಜಿ ಏನು ತನ್ನ ಗಂಡನನ್ನು ಕಳ್ಕೊಂಡ್ರು, ಆ ಟೈಮಲ್ಲಿ ಅವರಿಗೆ ನೋಡಿ ಅದೊಂದು ಅವರಿಗೆ ಅವಕಾಶ ಬಂತು. ನಿಜವಾಗಿ ಅಜ್ಜ ಇರ್ತಿದ್ರೆ ಅವ್ರ ತಾಯಿ ಅಡಿಗೆ ಮನೆ ಒಳಗೆ ಇರ್ತಿದ್ರೆ ಏನ ಅಂತ ಒಂದು ಅವಕಾಶ ನೋಡಿ, ಅದನ್ನ ಚಾಲೆಂಜ್ ಅನ್ನು ತಕೊಳ್ಬೇಕು. ನಮ್ಮ ಎಲ್ಲ ಮಹಿಳೆಯರು ಅದನ್ನು ಮಾಡಬೇಕು. ಈಗ ನೋಡಿ, ನಾನು ಹೇಳುವುದು ಏನು ಹೇಳಿದರೆ, ಹುಟ್ಟುವಾಗ ಮಹಿಳೆ ಮತ್ತು ಹೆಣ್ಣು ಮತ್ತು ಗಂಡು ಏನೋ ಸ್ವಲ್ಪ ದೇವರ ಸೃಷ್ಟಿಯಲ್ಲಿ, ದೈಹಿಕ ರಚನೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಇರಬಹುದೇ ಹೊರತು ಅವರೊಳಗಿನ ಆ ಪೊಟೆನ್ಷಿಯಲ್ ಉಂಟಲ್ಲ, ಅದು ಹೆಣ್ಣು ಮಗುವಿಗೆ ಗಂಡು ಮಗುವಿಗೆ ಏನು ಕಮ್ಮಿ ಇಲ್ಲ. ನಿಜ ಹೇಳ್ಬೇಕು ಅಂತ ಹೇಳಿದ್ರೆ ಹೆಣ್ಣು ಮಗುವಿನಲ್ಲಿ ಅದು ಜಾಸ್ತಿ ಇರ್ತದೆ. ಒಂದು ಏನು ಆ ಒಂದು ಹೌದು, ಎರಡರಲ್ಲೂ ಅವಳು ತುಂಬಾ ಮುಂದೆ ಇರ್ತಾಳೆ. ಆದ್ರೆ ಮುಂದಕ್ಕೆ ಏನಾಗ್ತದೆ, ಮಗು ಹುಟ್ಟಿ ಬೆಳೆದ ನಂತರ ಅದನ್ನು ಏನು ಒಂದು, ನಾನು ಯಾವಾಗ್ಲೂ ಹೇಳ್ತೇನೆ, ಒಂದು ಮಡಿಕೆಯೊಳಗೆ ಕುಂಬಳಕಾಯಿ, ಒಂದು ಸಣ್ಣ ಮಡಿಕೆಯೊಳಗೆ ಕುಂಬಳಕಾಯಿ ಮಿಡಿ ಹಾಕಿ ನೀನು ದೊಡ್ಡದಾಗು ಅಂತ ಹೇಳಿದ್ರೆ ಅದು ಹೇಗೆ ದೊಡ್ಡದಾಗ್ಲಿಕ್ಕೆ ಸಾಧ್ಯ? ಆ ಮಡಿಕೆ ಎಷ್ಟೇ ದೊಡ್ಡದಾಗ್ಲಿಕ್ಕೆ ಸಾಧ್ಯ ಕುಂಬಳಕಾಯಿ. ಅದರಲ್ಲಿ ಕುಂಬಳಕಾಯಿ ಬೆಳೆದು ದೊಡ್ಡದಾಗುದಿದ್ರೆ ಎಷ್ಟು ದೊಡ್ಡದು ಕೂಡ ಆಗ್ಬಹುದು, ಅದರೊಳಗೆ ಆ ಪೊಟೆನ್ಷಿಯಲ್ ಇದೆ. ಆದ್ರೆ ಅದು ಹೇಗೆ ಬೇರೆ ಬೇರೆ ಮಾತುಗಳಿಂದ, ಹೆಣ್ಣು ನಡೆಯುವಾಗ ಶಬ್ದ ಆಗ್ಬಾರ್ದು, ಎಷ್ಟೋ ಗಾದೆಗಳನ್ನೇ ಹುಟ್ಟಿಸಿ ಬಿಟ್ಟಿದ್ದೇವೆ ನಾವು ಹೆಣ್ಣು ಮಕ್ಕಳನ್ನು. ಅಂದ್ರೆ ಅವರು ಮುಂದೆ ಹೋಗ್ಬಾರ್ದು, ಅದು ಯಾಕೆ ಅಂತ ನನಗೆ ಗೊತ್ತಿಲ್ಲ. ಅದರಲ್ಲಿ ಕೆಲವು ಮಗುವಿನ ಒಳಿತನ್ನು ಯೋಚಿಸುವ ಮನಸ್ಸುಗಳು ಇರಬಹುದು, ಆದ್ರೂ ಅದರಿಂದ ಹೆಣ್ಣಿಗೆ ಒಳ್ಳೇದಾಗ್ಲಿಲ್ಲ ಅಂತ ನಾನು ಹೇಳ್ತೇನೆ. ಹೆಣ್ಣಿನ ಸಂತಾನಕ್ಕೆ ಒಳ್ಳೇದಾಗ್ಲಿಲ್ಲ, ಕಟ್ಟಿ ಹಾಕುವ ಪ್ರಯತ್ನ. ಹೌದು, ಎಲ್ಲ ಕಡೆ ನೋಡಿ, ಉದ್ಯೋಗಕ್ಕೆ ಈಗಂತೂ ಆ ಲೆಕ್ಕದಲ್ಲಿ ನೋಡಿದ್ರೆ ಅಮರಶ್ರೀ ನಮ್ಗೆ ಗೊತ್ತು, ಅಮರಣ್ಣ ನಾವೆಲ್ಲ ನೋಡಿದ, ಅವ್ರ ಎಂಥ ಸಜ್ಜನ. ಅವರ ಮನೆಗೆ ನಾನು ತುಂಬಾ ಸಲ ಹೋಗಿದ್ದೇನೆ. ಅಲ್ಲಿಯ ವಾತಾವರಣ ತುಂಬಾ ಖುಷಿ ಕೊಡುವಂತ ವಾತಾವರಣ. ಆದ್ರೆ ಅಂತ ಒಂದು ಅದೃಷ್ಟ ಎಲ್ಲರಿಗೂ ಇರುವುದಿಲ್ಲ, ವಿಶೇಷವಾಗಿ ಯಾರಿಗೂ ಇರುವುದಿಲ್ಲ. ಈಗ್ಲೂ ನಾನು ನೋಡಿದ್ರೆ ಡೊಮೆಸ್ಟಿಕ್ ವೈಲೆನ್ಸ್ ಅಂತ ಹೇಳುದು ನೋಡಿ, ಹೆಣ್ಣನ್ನು ಅವಳನ್ನು ಅಲ್ಲೇ ನಿಲ್ಲಿಸ್ಲಿಕ್ಕೆ ಬಿಡ್ತಾರೆ. ಅವಳು ಎಷ್ಟೇ ದೊಡ್ಡ
ಒಬ್ರು ಇವ್ರು ಹೇಳ್ತಾ ಇದ್ರು ನಮ್ಮ ಇಂದಿರಾ ನೂಯಿ ಅವರು, ಇಂದಿರಾ ನೂಯಿ ಅವರು. ಹೌದು, ಪೆಪ್ಸಿಕೋ ಕಂಪನಿಯ CEO ಮೀಟಿಂಗ್ ಆಗಿದ್ರು. ಮುಗಿಸ್ಕೊಂಡು ಬರುವಾಗ ಹಾಲು ಅವರು ತರಬೇಕು, ಗಂಡ ಬೇಗ ಬಂದ್ರು ಅವ್ರು ತರುವ ಅಗತ್ಯ ಇಲ್ಲ ಅಂತ ಹೇಳಿದ್ರೆ ಹೆಣ್ಣು ಅದೆಲ್ಲ ಜವಾಬ್ದಾರಿ ಅವಳ ಮೇಲೆ ಹಾಕಿ ಬಿಟ್ಟಿದ್ದಾರೆ. ಅದು ಮನೆಯವರು ಇರ್ಬೋದು, ಕುಟುಂಬ ಇರ್ಬೋದು, ಮತ್ತೆ ಸಮಾಜ ಇರ್ಬೋದು, ವಿಶೇಷವಾಗಿ ಎಲ್ಲವನ್ನು ಅವಳ ಮೇಲೆ ಹಾಕಿಟ್ಟಿದ್ದಾರೆ. ಇದ್ರ ಜೊತೆಗೆ ನಾನು ಹೆಣ್ಣಿನ ಮೇಲೆ ಕೂಡ ನನಗೆ ಸ್ವಲ್ಪ ಬೇಸರ ಉಂಟು. ಯಾಕೆಂತ ಹೇಳಿದ್ರೆ ಇದನ್ನೆಲ್ಲ ಒಟ್ಟಿಗೆ ಹಿಡ್ಕೊಂಡು ಅವರು ಅವಕಾಶಗಳನ್ನು ಅರಸಿಕೊಂಡು ಹೋಗ್ಬೇಕು. ಅದನ್ನು ಇನ್ನು ಕೂಡ ಮಾಡ್ತಾ ಇಲ್ಲ ಅಂತ ನೀವು ಇಲ್ಲ, ಮಾಡುವುದಿಲ್ಲ. ನಾನು ನೋಡಿದಾಗೆ, ಯಾಕೆಂತ ಹೇಳಿದ್ರೆ ನಾನೊಂದು ಕಾರ್ಪೊರೇಟ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ನನ್ನೊಟ್ಟಿಗೆ ಕೆಲಸ ಮಾಡುವ ಮಹಿಳೆಯರನ್ನು ನಾನು ನೋಡ್ತೇನೆ. ನಮ್ಗೆಲ್ಲ ತುಂಬಾ ಒಳ್ಳೆ ಸಂಬಳ ಇದೆ, ಏನಾದ್ರೂ ಒಂದು ಮಾಡುವ ಅಂತ ಹೇಳಿದ್ರೆ ಯಾರು ಬರ್ಲಿಕ್ಕೆ ತಯಾರಿಲ್ಲ. ಯಾಕೆಂತ ಹೇಳಿದ್ರೆ ಅವರಿಗೆ ಮನೆಯವರನ್ನು ಕಟ್ಟಿ ಹಾಕಿದೆ. ಆ ಮನೆಯಿಂದ ಹೊರಗೆ ಬಂದ್ರೆ ನಾನು ಏನಾದ್ರೂ ಗಿಲ್ಟ್ ಬರ್ತದೆ ಅವರಿಗೆ, ನಾನು ಏನಾದ್ರೂ ತಪ್ಪು ಮಾಡ್ತಾ ಇದ್ದೇನಾ, ನನ್ನ ಮಕ್ಕಳು ಮನೆಯಿಂದ ಗಂಡ ಮನೆಗೆ ಬರುವಾಗ, ಇವರು ಕೂಡ ಕೆಲಸದಲ್ಲಿ ಇರುವವರು, ಆದ್ರೂ ಗಂಡ ಮನೆಗೆ ಬರುವಾಗ ನಾನು ಅವರಿಗೆ ಬೇಕಾದನ್ನು ಬಿಸಿ ಬಿಸಿಯಾಗಿ ಮಾಡಿ, ಮಕ್ಕಳಿಗೆ ನನಗೆ ಉದ್ಯೋಗದಲ್ಲಿ ನಿಜವಾಗಿ ಅದೆಲ್ಲ ತಪ್ಪು ಕಲ್ಪನೆ. ನನ್ನ ಸ್ವಂತ ಅನುಭವ, ನನಗಿಬ್ರು ಗಂಡು ಮಕ್ಕಳಿದ್ದಾರೆ. ದೇವರ ದಯದಿಂದ ಅವರು ನಾನು ಹೊರಗಿದ್ರು ಅವರು ಅವರಷ್ಟಕ್ಕೆ ಅಡಿಗೆ ಮಾಡಿಕೊಂಡು ಏನಾದರೂ ಅವರಿಗೆ ಬೇಕಾದ ಹೊಟ್ಟೆ ತುಂಬಿಸುವಂಥದ್ದನ್ನು ಮಾಡಿಕೊಂಡು ತಿನ್ನುವಂಥ ಒಂದು ಅದು ಬಂದಿದೆ ಅವರಿಗೆ ಇಂಡಿಪೆಂಡೆನ್ಸ್. ಅದನ್ನು ನಾವು ಎಲ್ಲರ ಹತ್ರ ಬೆಳೆಸಬೇಕು. ನಾನು ಯಾವಾಗಲೂ ಹೇಳ್ತೇನೆ ನೋಡಿ, ನಾಳೆ ನಾನು ಎದ್ದು ಹೋದರೆ ನಿಮಗೆ ಇದು ಟ್ರೈನಿಂಗ್, ನೀವು ಎಲ್ಲರೂ ಸ್ವಂತವಾಗಿ ಬದುಕುವುದನ್ನು ಕಲಿತುಕೊಳ್ಬೇಕು. ಮಹಿಳೆಯನ್ನು ಅವಳ ಎಲ್ಲ ಪೊಟೆನ್ಷಿಯಲನ್ನು ಒಳಗೆ ಇಟ್ಟುಕೊಂಡು ಅವಳನ್ನು ಅಡಿಗೆ ಕೋಣೆಯ 4 ಗೋಡೆಗಳ ನಡುವೆ ಅದೆಲ್ಲ ಕಮರಿ ಹೋಗುವುದಕ್ಕೆ, ಮುರುಟಿ ಹೋಗುವುದಕ್ಕೆ ನಾವು ಬಿಡಬಾರ್ದು. ತುಂಬ 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 ಅದ್ಭುತವಾಗಿ ವಿವರಣೆ ಕೊಟ್ಟಿದ್ದಾರೆ. ಈ ನಡುವೆ ನಾನು ಬೆಂಗಳೂರಿನಿಂದ ರೆಬೆಕಾ ಸಿಂಗ್ ಅವರು ಮಾತನಾಡಿದ ವಿಚಾರಗಳಿದ್ದಾವೆ, ಅದನ್ನು ನಾನು ತೋರಿಸ್ತೇನೆ. ಅವರು ಕೂಡ ಸಾಮಾಜಿಕ ಕಾರ್ಯಕರ್ತರು. ಇವತ್ತು ನಿಮ್ಮೊಂದಿಗೆ ನಮಸ್ಕಾರ. ನನ್ನ ಹೆಸರು ರೆಬೆಕಾ ಸಿಂಗ್ ಅಂತ, ನಾನು ಬೆಂಗಳೂರಿನ ನಿವಾಸಿ. ಇವತ್ತು ನಿಮ್ಮೊಂದಿಗೆ ವುಮನ್ ಎಂಪವರ್ಮೆಂಟ್ ವಿಷಯದ ಬಗ್ಗೆ ನಾನು ಹಂಚ್ಕೊಳ್ಳೋಕೆ ಬಂದಿದ್ದೀನಿ. ಒಂದು ಸ್ತ್ರೀಯಾಗಿ ಈ ವಿಷಯ ಮಾತಾಡೋಕ್ಕೆ ಬರೋದು ಸಹಜವೇ. ಸಮಾಜದಲ್ಲಿ ಇನ್ಇಕ್ವಾಲಿಟಿ ಇದೆ ಬಿಟ್ವೀನ್ ಮೆನ್ ಆ್ಯಂಡ್ ವುಮೆನ್. ಇದು ಸುಮಾರು ವರ್ಷಗಳಿಂದ ತಲತಲಾಂತರದಿಂದನೂ ನಡ್ಕೊಂಡು ಬರ್ತಾ ಇರೋವಂಥ ವಿಷಯವೇ. ಈಗ ಜನಗಳು ಹೆಚ್ಚೆತ್ತಿ ವುಮೆನ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಬಟ್ ವುಮೆನ್ಸ್ ಡೇ ಅನ್ನೋದು ಒಂದಿನದ ಸೆಲೆಬ್ರೇಷನ್ಗೆ ಸೀಮಿತವಾಗಿರಬಾರ್ದು. ಇದು ಪ್ರತಿದಿನ 365 ಡೇಸಲ್ಲಿ 1 ಡೇ ಮಾತ್ರ ನಾವು ಸೆಲೆಬ್ರೇಟ್ ಮಾಡಿಬಿಟ್ಟು 364 ಡೇಸ್ ಮರ್ತೋಡೋಕ್ಕಾಗಲ್ಲ. ಇದು ಹೋರಾಟ ಅಂತ ಹೇಳೋಕ್ಕಾಗಲ್ಲ. ದಿಸ್ ಇಸ್ ಮೋರ್ ಆಫ್ ಕೈಂಡ್ ಆಫ್ ಅ ಚೇಂಜ್ ಇನ್ ದ ಮೈಂಡ್ಸೆಟ್ ಆಫ್ ಪೀಪಲ್ ಅಂತ ಹೇಳ್ಬೋದು. ನಾನು ಹುಟ್ಟು ಬೆಳೆದಂಥ ಮನೆಯಲ್ಲಿ ನನಗೆ ಯಾವತ್ತೂ ಈ ಥರ ಡಿಸ್ಕ್ರಿಮಿನೇಷನ್ ಅನಿಸಲೇ ಇಲ್ಲ. ಯಾಕಂದರೆ ನಮ್ಮ ತಂದೆ ತಾಯಿಯವರು ನನ್ನ ಈಕ್ವಲ್ ಆಪರ್ಚುನಿಟಿ ಕೊಟ್ಟರು. ನಾನು ಏನು ಮಾಡಬೇಕು ಅಂತ ಅನ್ಸ್ಕೊಂಡಿದ್ನೋ ಅದಕ್ಕೆಲ್ಲನೂ ಬೆಂಬಲ ಕೊಟ್ಟಿದ್ದಾರೆ. ನಾನು ಮಾಸ್ಟರ್ಸ್ ಡಿಗ್ರಿ ರ್ಯಾಂಕ್ ಹೋಲ್ಡರ್ ಕೂಡ. ಸೊ ಇದಕ್ಕೆಲ್ಲ ಕಾರಣ ನನ್ನ ಅಪ್ಬ್ರಿಂಗಿಂಗ್, ನನ್ನ ತಂದೆ ತಾಯಿಗಳು ಕೊಟ್ಟಂಥ ಪ್ರೋತ್ಸಾಹ ಮತ್ತು ಅವರು ಕೊಟ್ಟಂಥ ಎಂಕರೇಜ್ಮೆಂಟ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರು ಬೆಳೆಸಿರೋ ರೀತಿ, ನನ್ನ ನೇಚರ್, ವ್ಯಾಲ್ಯೂಸ್ ಪ್ರತಿಯೊಂದನ್ನು ಅವ್ರು ಇನ್ಸ್ಟಿಲ್ ಮಾಡಿದ್ದಾರೆ ನನ್ನಲ್ಲಿ. ಅದಾದ ನಂತರ ನಾನು ಸ್ಕೂಲ್ ಲೀಡರ್ ಆಗಿದ್ದೆ, ಕ್ಲಾಸ್ ರೆಪ್ರೆಸೆಂಟೇಟಿವ್ ಆಗಿದ್ದೆ. ಸೊ ಐ ಹ್ಯಾವ್ ಆಲ್ವೇಸ್ ಬೀನ್ ಅ ಲೀಡರ್. ಇದನ್ನು ವುಮೆನ್ ಎಂಪವರಿಂಗ್ ನಮ್ಗೆ ಎಂಪವರ್ ಮಾಡಿ ಅಂತ ಕೇಳ್ಕೊಂಬರೋದಿಲ್ಲ. ಅದು ನಮ್ಮೊಳಗೇನೆ ಇರಬೇಕು. ಅದು ನಮ್ಮೊಳಗಿಂದ ಉಕ್ಕಿ ಹೊರಗೆ ಬರಬೇಕು. ಹೋಗಿ ಬೀದಿಲಿ ನಿಂತ್ಕೊಂಡು ಸ್ಲೋಗನ್ಸ್ ಹಾಡಿ ನಾನು ಈಕ್ವಾಲಿಟಿ ಕೊಡಿ ಅಂತ ಫೈಟ್ ಮಾಡೋದಲ್ಲ. ಗಂಡು ಹೆಣ್ಣು ಎರಡೂ ಒಂದು ಬಂಡಿಯ ಚಕ್ರ ಇದ್ದಂಗೆ, ಒಂದು ಕಡೆ ಎಳೆದ್ರೆ ಇನ್ನೊಂದು ಕಡೆ ಇಳಿಯುತ್ತೆ. ಸೊ ಎರಡು ಸಮಾನತೆಯಿಂದ ಹೋಗಬೇಕು. ನನ್ನ ಮನೆಯಲ್ಲಿ ಏನು ಅಂತಂದರೆ ಪ್ರತಿಯೊಂದು ಮನೆಯಲ್ಲೂ ಈ ಚೇಂಜ್ ಬರಬೇಕು. ಮೈಂಡ್ ಸೆಟ್ ಚೇಂಜ್ ಆಗಬೇಕು. ಹೆಣ್ಮಕ್ಳಿಗೆ ಎಜುಕೇಷನ್ ಕೊಡಬೇಕು. ಎಜುಕೇಷನ್ ಕೊಟ್ಟಾಗಲೇ ಯಾವುದು ಸರಿ ಯಾವುದು ತಪ್ಪು, ನಮ್ಮ ಏನಿದೆ, ನಮ್ಮ ಅನಿಸಿಕೆಗಳಿಗೇನಿದೆ, ನಮ್ಮದು ಒಂದು ವಿಷಯ ಅಂತ ಪಾರ್ಟಿಸಿಪೇಟ್ ಮಾಡೋ ಅಷ್ಟು ಬುದ್ಧಿವಂತಿಕೆ ನಮ್ಮಲ್ಲಿ ಬಂದೇ ಬರುತ್ತೆ. ಸೊ ವೆನ್ ಯು ಎಜುಕೇಟ್ ಅ ವುಮನ್ ಯು ಎಜುಕೇಟ್ ದ ಹೋಲ್ ಸೊಸೈಟಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ಎಲ್ಲರಲ್ಲಿ ನಾನು ಮನವಿ ಮಾಡ್ಕೊಳ್ಳೋದೇನು ಅಂದರೆ ಫೀಮೇಲ್ ಚೈಲ್ಡ್ಗೆ ಈಕ್ವಲ್ ಆಪರ್ಚುನಿಟಿ ಕೊಡಿ, ಫೀಮೇಲ್ ಚೈಲ್ಡ್ಗೆ ಎಜುಕೇಷನ್ ಕೊಡಿ. ಅವಳು ಎಷ್ಟು ದೂರ ಹೋಗೋಕ್ಕೆ ಇಷ್ಟಪಡ್ತಾಳೋ ಅಷ್ಟು ಪ್ರೋತ್ಸಾಹ ಕೊಡಿ. ಇನ್ ವಾಟ್ ಎವರ್ ಫೀಲ್ಡ್ ಶಿ ಮೈಟ್ ಬಿ, ಐದರ್ ಶಿ ಮೈಟ್ ಬಿ ಇನ್ ಎಜುಕೇಷನ್, ಇನ್ ದ ಫೀಲ್ಡ್ ಆಫ್ ಆರ್ಟ್ಸ್, ಇನ್ ದ ಫೀಲ್ಡ್ ಆಫ್ ಸಿನಿಮಾ, ಮೆನಿ ಅದರ್ ಥಿಂಗ್ಸ್. ನಾನೊಂದು ಮಾಡೆಲ್ ಕೂಡ. ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ.
60 ಇಯರ್ಸ್ 70 ಇಯರ್ಸ್ ಅವರು ಕೂಡ ಹೀರೋ ಆಗಿ ಆ್ಯಕ್ಟ್ ಮಾಡ್ತಾರೆ. ಆದರೆ ವೆನ್ ಇಟ್ ಕಮ್ಸ್ ಟು ವುಮೆನ್ ನಾನು ನೋಡಿದ ಡಿಸ್ಕ್ರಿಮಿನೇಷನ್ ಏನು ಅಂತ ಅಂದರೆ 30 to 35 ಇಯರ್ಸ್ ಆಗಿಬಿಟ್ರೆ ಅವ್ರಿಗೆ ಅಮ್ಮ ರೋಲೆ ಸಿಕ್ಕದು. ಇಟ್ಸ್ ಅ ಪ್ರಾಕ್ಟಿಕ್ಯಾಲಿಟಿ, ಏನು ಮಾಡೋಕ್ಕಾಗಲ್ಲ. ಬಟ್ ದಿಸ್ ಹ್ಯಾಸ್ ಟು ಚೇಂಜ್. ಪ್ರಾಬ್ಲಿ ಪೀಪಲ್ ಡೋಂಟ್ ಲೈಕ್ ಟು ಸಿ ಓಲ್ಡರ್ ವುಮನ್ ಆನ್ ಸ್ಕ್ರೀನ್ ಅಂತ ಅಂದ್ಕೊಳ್ತೀನಿ. ಇಟ್ ಕುಡ್ ಬಿ ಒನ್ ಆಫ್ ದ ರೀಸನ್ಸ್ ಆಫ್ ದಿಸ್ ಡಿಸ್ಪ್ಯಾರಿಟಿ ಅಂತ. ಆಮೇಲೆ ವೇಜಸ್ಸಲ್ಲೂ ಕೂಡ ತುಂಬ ಡಿಸ್ಪ್ಯಾರಿಟಿ ಇದೆ ಈಗಿನ ಕಾಲದಲ್ಲಿ. ನನ್ನ ವಿಷಯದಲ್ಲಿ ಬರಬೇಕು ಅಂತಂದರೆ ನನಗೆ ಪ್ರೋತ್ಸಾಹ ಕೊಟ್ಟಿರೋದು ನಮ್ಮ ತಂದೆ ತಾಯಿ ಆದಮೇಲೆ ನನ್ನ ಯಜಮಾನರು, ನನ್ನ ಹಸ್ಬೆಂಡ್, ಮೈ ಬೆಟರ್ ಹಾಫ್ ಐ ಕುಡ್ ಸೇ. ವಿ ಹ್ಯಾವ್ ನೆವರ್ ಹ್ಯಾಡ್ ದಿಸ್ ಕ್ಲಾಶ್ ಬಿಟ್ವೀನ್ ಹೂಸ್ ಸುಪೀರಿಯರ್ ಹೂಸ್ ಇನ್ಫೀರಿಯರ್. ಏನೇ ವಿಷಯ ಬರಲಿ ಆ ವಿಷಯದಲ್ಲಿ ಆ ಒಂದು ಕನ್ಕ್ಲೂಷನ್ ಬರಬೇಕು ಅಂದರೆ ಅದು ಇಬ್ಬರೂ ಕೂಡ ಕೂತು ಮಾತಾಡಿ ಒಂದು ಒಪಿನಿಯನ್ಗೆ ಬರ್ತೀವಿ. ಸೊ ಹಾಗಾಗಿ ಇಟ್ಸ್ ಅ ಜಾಯಿಂಟ್ ಡಿಸಿಷನ್ ಮೇಕಿಂಗ್ ವಿಚ್ ಇಸ್ ಹೈಲಿ ಕಮೆಂಡಬಲ್. ಆ್ಯಂಡ್ ವಿತೌಟ್ ಹಿಸ್ ಸಪೋರ್ಟ್ ಐ ವುಡ್ ನಾಟ್ ಹ್ಯಾವ್ ವೆಂಚರ್ಡ್ ಇನ್ ಟು getting into Mrs. India Karnataka or also getting into the field of modeling. And ಈಗ ಮೂವೀಸ್ಗೂ ನಾನು ಟ್ರೈ ಮಾಡ್ತಾ ಇದ್ದೀನಿ. ಸೊ ಹೀಗಾಗಿ ಐ ವುಡ್ ಸೇ ಫಾರ್ ಎವ್ರಿ ಮ್ಯಾನ್ ದೆರ್ ಇಸ್ ಅ ವುಮನ್ ಬಿಹೈಂಡ್ ಹರ್, ಬಟ್ ವಿ ಶುಡ್ ನಾಟ್ ಫರ್ಗೆಟ್ ದಟ್ ಬಿಹೈಂಡ್ ಎವ್ರಿ ವುಮನ್ ದೆರ್ ಇಸ್ ಆಲ್ಸೋ ಅ ಮ್ಯಾನ್. So let's change our mindset and see women as equal to men. ರೆಬೆಕ್ಕಾ ಸಿಂಗ್ ಅವರು ಮಾತನಾಡಿರುವಂಥ ಅಭಿಪ್ರಾಯ. ಸೊ ಈ ನಡುವೆ ನಾನು ಬೆಂಗಳೂರಿನಿಂದ ಚಾರ್ಟೆಡ್ ಅಕೌಂಟೆಂಟ್ ಆಗಿರುವಂಥ ಸೌಮ್ಯ ರಾಮ್ಕುಮಾರ್ ಅವರು ಈ ಒಂದು ಮಹಿಳಾ ಸಬಲೀಕರಣ ಸಂದರ್ಭದಲ್ಲಿ ವಿಚಾರವಾಗಿ ಏನು ಮಾತಾಡಿದ್ದಾರೆ ನೋಡೋಣ. Ramkumar, a chartered accountant, an author, a language coach, and a soft skills trainer. Today I've been asked to speak about one of my favorite topics, women empowerment. First, before getting into women empowerment, we should know the rightful meaning of the word empowerment. Empowerment is not being famous, rich, or in power positions as it is normally construed in regular parlance. It is rather about being you. It is about being able to live your life with your own opinions, likes, dislikes, and with confidence, raising your head high and being proud about who you are. So while we now know the meaning of the word empowerment, the rightful meaning of women empowerment and the way to achieve it is by empowering every girl, lady, woman and elderly in the country and across the globe, irrespective of from where they come, irrespective of their background, educational status, living status, marital status. Empowering each and every woman in her own right is women empowerment, according to me. It is not only decorating corporate positions with women leaders, but also empowering your domestic help to speak her mind and live her life. It should work at all levels and across all regions in the globe. We can do our bit by contributing to implementing certain small measures in order to encourage women to come forth and achieve their dreams, while at the same time balancing their responsibility by employing mothers in an organization so that it helps them financially, and also to take care of their maternal responsibilities by engaging your domestic help in her education, further empowering her at one point, probably by encouraging your students who are women and girls to explore their talent to the fullest extent and achieve their best version of themselves. Thanks for this lovely opportunity. I am doing my bit in empowering. ಎಸ್, ಇದು ಸೌಮ್ಯ ರಾಮ್ಕುಮಾರ್ ಅವರು ಚಾರ್ಟೆಡ್ ಅಕೌಂಟೆಂಟ್ ಅವರು ಹೇಳಿರುವಂಥ ಮಾತುಗಳು. ಎಸ್, ಇದು ವೀಣಾ ಶೆಟ್ಟಿ ಮೇಡಮ್, ನೀವು ಇನ್ನು ಇವತ್ತಿನ ನಮ್ಮ ಸನ್ನಿವೇಶದಲ್ಲಿ ಏನೆಲ್ಲ ಸುಧಾರಣೆ ಆಗಬೇಕಂತ ಮೈಂಡ್ಸೆಟ್ಟಲ್ಲಿ ಏನೆಲ್ಲ ಬದಲಾವಣೆ ಆಗಬೇಕು ಪುರುಷ ಸಮಾಜದ್ದು, ಅಥವಾ ಒಟ್ಟು ವುಮೆನ್ ಎಂಪವರ್ಮೆಂಟ್ ನಾವು ಸಶಕ್ತೀಕರಣ ಅಂತ ಹೇಳ್ತೇವಲ್ಲ, ಅದನ್ನು ನಿಜ ಅರ್ಥದಲ್ಲಿ ಅನುಷ್ಠಾನ ಮಾಡಲಿಕ್ಕೆ ಏನೆಲ್ಲ ಆಗಬೇಕು? ಮೊದಲನೇದಾಗಿ ಮಹಿಳೆ ಒಂದು ಗಟ್ಟಿಯಾದ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಬೇಕು. ಈ ವ್ಯಕ್ತಿತ್ವ ಹೇಗೆ ಬರ್ತದೆ ಅಂತ ಹೇಳಿದರೆ, ಒಂದು ವೈಯಕ್ತಿಕ ಒಂದು ವ್ಯಕ್ತಿತ್ವ ಏನಿದೆ ಅದರಲ್ಲಿ ಬೇರೆ ಬೇರೆ ರೀತಿಗಳಿರ್ತವೆ. ಒಂದನೇದಾಗಿ ನಮ್ಮ ಆರೋಗ್ಯ, ನಾವು ಮಹಿಳೆ ತುಂಬ ಕಡೆಗಣಿಸುವುದು ಅಂತ ಹೇಳಿದರೆ ಅವಳ ಆರೋಗ್ಯ, ದೈಹಿಕ ಒಂದು ಏನು ಇದೆ ದೈಹಿಕ ವ್ಯಕ್ತಿತ್ವದ ದೈಹಿಕ ಅದರಲ್ಲಿ ನಮ್ಮ ಆರೋಗ್ಯ, ಆಹಾರ, ಇವುಗಳ ಮೇಲೆ
ತುಂಬ ಒಂದು ಮುತುವರ್ಜಿ ವಹಿಸಬೇಕು. ನಾನು ಬೇಗ ಹೇಳ್ತೇನೆ. ಇನ್ನೊಂದು ಇದರದ್ದೇ ವ್ಯಕ್ತಿತ್ವದ ಇನ್ನೊಂದು ಭಾಗ ಅಂತ ಹೇಳಿದ್ರೆ ಮಾನಸಿಕವಾಗಿ ಅವಳಲ್ಲಿ ಒಂದು ಸ್ಥೈರ್ಯ, ಯಾವುದೇ ವಿಲ್ ಪವರ್ ಬೇಕು ಅವಳಲ್ಲಿ. ಅವಳಂದ್ರೆ ಯಾವುದೇ ಪರಿಸ್ಥಿತಿ ಬಂದ್ರೂ ಅದನ್ನು ನಿಭಾಯಿಸುವಂತ ಒಂದು ನೋಡಿ, ಸಣ್ಣ ಸಣ್ಣ ವಿಷಯಕ್ಕೆ ನಮ್ಮ MRPL ಅಲ್ಲಿ ಕೆಲವೊಂದು ನಾನು ನೋಡ್ತೇನೆ, ಎಲ್ಲ MRPL ಅಂತಲ್ಲ, ಬೇರೆ ಎಲ್ಲ ಕಡೆ ಸೊಸೈಟಿಯಲ್ಲಿ ನಾನು ನೋಡ್ತೇನೆ, ಸಣ್ಣ ವಿಷಯಕ್ಕೆ ಜಗಳ ಆಗ್ತದೆ, ಅವ್ರು ಏನೋ ಮಾಡ್ಕೊಳ್ತಾರೆ. ಅಂಥದ್ದೆಲ್ಲ ಆಗ್ಬಾರ್ದು ನೋಡಿ. ಎಲ್ಲ ಕಡೆ ಕಷ್ಟ ಎಲ್ಲಿಲ್ಲ, ಆದ ಕಾರಣ ಆ ಕಷ್ಟವನ್ನು ಸಹಿಸಿ ಮುನ್ನಡೆಯುವಂತಹ ಒಂದು ಮನೋಸ್ಥೈರ್ಯವನ್ನು ಮಹಿಳೆ ಬೆಳೆಸಿಕೊಳ್ಬೇಕು. ಇದು ಈ ಸಬಲೀಕರಣದ ಮೊದಲ ಬೀಜವೇ ಇದು. ಇದರ ನಂತರ ನಾನು ಹೆಣ್ಣನ್ನು ಮನೆಯ ದೀಪ ಅಂತ ಹೇಳ್ತಾರೆ. ಆ ದೀಪ ಸತ್ಯ, ಹೌದು. ಅವಳು ಅಂದ್ರೆ ಆ ಮನೆ ಇದ್ರೆ, ಅವಳಿದ್ರೇನೆ ಆ ಮನೆ ಬೆಳಗಬಹುದು. ಇನ್ನು ಮದುವೆಯಾಗಿ ಹೋಗುವಾಗ ಅವಳು ಇನ್ನೊಂದು ಮನೆಯನ್ನು ಕೂಡ ಬೆಳಗ್ತಾಳೆ. ಇದು ನಮ್ದು ಎಂತದ್ದು ಸಾಂಪ್ರದಾಯಿಕ ಆಯ್ತು. ಅದೇ ನಾನೇನು ಹೇಳುದು ಅಂತ ಹೇಳಿದ್ರೆ, ಒಂದು ನಮ್ಮ ಮನೆಯೊಳಗಿದಿರುವ ದೀಪ ಒಂದು ಬಾಗಿಲು ತೆರೆದಿಟ್ರೆ ನಮ್ಮ ಮನೆಯ ಅಂಗಳದಲ್ಲಿ ಒಂದಷ್ಟು ದೀಪ ಬೆಳಕು ಬರ್ತದೆ, ನಮ್ಮ ಮನೆಯ ಹೊರಗಿನ ರಸ್ತೆಯಲ್ಲಿ ಒಂದು ಬೆಳಕು ಬರ್ತದೆ. ಈ ಹಾಗೆ ಹೆಣ್ಣು ಯಾವಾಗಲೂ ತನ್ನನ್ನು ತಾನು ಮನೆಯೊಳಗೆ ಇಟ್ಟುಕೊಳ್ಳದೆ ಅವಳು ಸಾಮಾಜಿಕವಾಗಿ ಒಂದು ಬೆಳೆಸಿಕೊಳ್ಬೇಕು. ಇದರಿಂದ ಏನು ನಿಜವಾಗಿ ಸಾಧನೆ ಅಂತ ಹೇಳಿದ್ರೆ ಅದೇ. ನಾನು ನನಗಾಗಿ ಎಷ್ಟು ಸೀರೆ ತಕೊಂಡ್ರು, ಎಷ್ಟು ಬಂಗಾರ ಮಾಡ್ಕೊಂಡ್ರು, ಎಷ್ಟು ಹಣ ಬ್ಯಾಂಕಲ್ಲಿ ಇಟ್ರು, ಅದು ನಿಜವಾದ ಸಾಧನೆ ಅಲ್ಲ. ನಿಜವಾದ ಅಂತ ಹೇಳಿದ್ರೆ ಅದು ಅವಳು ಸೀರೆ ಹಣ ಬೇಡ ಅವಳ ಹತ್ರ, ಹಣ ಇಲ್ಲದಿದ್ರು ಅವಳು ಸಮಾಜಕ್ಕಾಗಿ ಏನಾದ್ರೂ ಮಾಡ್ಲಿಕ್ಕೆ ಸಾಧ್ಯ ಉಂಟು. ಸೇವೆ ಮಾಡೋದ್ರಿಂದ ನಿಜವಾಗಿ ಅಂತ ಒಂದು ಆತ್ಮಶಕ್ತಿಯನ್ನು ಉಳಿಸಿಕೊಳ್ಬೇಕು. ಈ ರೀತಿಯಲ್ಲಿ ಅವಳು ಮುಂದುವರಿಬೇಕು. ಇದಕ್ಕೆ ಸಮಾಜ ಕೂಡ ಒಂದಷ್ಟು ಅವಳಿಗೆ ಅವಕಾಶಗಳನ್ನು, ಪ್ರೋತ್ಸಾಹ ಎಲ್ಲ ಕೊಡಬೇಕು. ಇದು ಅಮರಶ್ರೀ ಮೇಡಮ್, ನೀವು ಏನು ಹೇಳಲಿಕ್ಕೆ ಬಯಸ್ತೀರಿ? ವಿಮೆನ್ ಎಂಪವರ್ಮೆಂಟ್ ನೀವು ಹೇಳೋದು ಏನು? ಈಗ ಒಂದು ವೇಳೆ ನಮ್ಮಲ್ಲಿ ಒಂದಷ್ಟು ಕೊರತೆಗಳಿದ್ದರೆ ನಾವು ಅದನ್ನು ಸುಧಾರಿಸಿಕೊಳ್ಳಲಿಕ್ಕೆ ಒಟ್ಟು ನಮ್ಮ ಸಾಮಾಜಿಕ ವ್ಯವಸ್ಥೆಯಲ್ಲಿ ಇನ್ನು ಏನು ಸುಧಾರಣೆ ಆಗಬೇಕು ಅಂತ ನೀವು ಬಯಸ್ತೀರಿ ಅಂತ? ಸಾಮಾಜಿಕ ವ್ಯವಸ್ಥೆಯಲ್ಲಿ ನಾನು ಅವರೊಟ್ಟಿಗೆ ನಾನು ಬೆಂಬಲಿಸ್ತೇನೆ. ಏನಂದ್ರೆ ಸಮಾಜನೇ ಅವರ ಎಂಟೈರ್ ವ್ಯೂ ಪಾಯಿಂಟ್ ಅಬೌಟ್ ವಿಮೆನ್, ಅವರ ಅಭಿಪ್ರಾಯ ಹೇಗೆ, ಅವರು ಹೆಂಗಸರು ಹೇಗೆ ಇರಬೇಕು ಎಂಬ ಒಂದು ಡೆಫಿನೇಷನ್ ಅನ್ನ ಚೇಂಜ್ ಮಾಡ್ಕೊಳ್ಳಿ. ಫಸ್ಟಿಗೆ ಮೈಂಡ್ ಸೆಟ್ ಅನ್ನ ಡೆಫಿನೆಟ್ ಆಗಿ ಚೇಂಜ್ ಮಾಡ್ಕೊಳ್ಬೇಕು. ಪುರುಷರು ಬದಲಾಯಿಸಿಕೊಳ್ಬೇಕು. ಅದು ನಾನು ಪುನಃ ಹೇಳ್ತೇನೆ. ಯಾಕಂದ್ರೆ ಎಕ್ಸಾಕ್ಟ್ಲಿ ಪುರುಷರು ಅಂತ ಮಾತ್ರ ಅಂತಲ್ಲ, ಅವ್ರು ಹೇಳಿದ ಹಾಗೆ ಮಹಿಳೆಯರು ಸಹ ಇದ್ದಾರೆ. ಈಗ ಒಂದು ಸಮಾಜದಲ್ಲಿ ಒಂದು ಹೆಂಗಸಿಗೆ ಒಂದು ಅನ್ಯಾಯ ಆಯ್ತಂದ್ರೆ ಆ ಅನ್ಯಾಯವನ್ನು ಹೊರಗೆ ತರಲಿಕ್ಕೆ ಆ ಧೈರ್ಯ ಕೊಡಿ. ಈಗ ಬೆಂಬಲವಾಗಿ ನಿಲ್ಲಿ. ಈಗ ಒಂದು ವಿಧವೆ ಆದ್ಲು, ಆಗ ಅವಳನ್ನು ಇನ್ನೊಂದು ಹಿಂಗ್ಸು ಅವಳನ್ನು ಕೆಳಗೆ ಎಳೆಯುವುದಲ್ಲ, ಅವರಿಗೆ ಆ ಸ್ಥೈರ್ಯವನ್ನು ಕೊಡಬೇಕು. ಇದಕ್ಕೂ ನಾನೊಂದು ಚಿಕ್ಕ ಎಕ್ಸಾಂಪಲ್ ಕೊಡ್ತೇನೆ. ನಂದೊಂದು ಮನೆ ಒಕ್ಲು ಮಾಡಿದ್ದೆ. ಆ ಮನೆ ಒಕ್ಲಿಗೆ ಬೆಳಿಗ್ಗೆ ಪೂಜೆ ಆದ ಮೇಲೆ ನನ್ನ ಮನೆಯ ಹಿರಿಯ ಮಹಿಳೆಯರಿದ್ರು. ಅದರಲ್ಲಿ ಹೆಚ್ಚಿನವರು ಗಂಡ ಕಳ್ಕೊಂಡು ವಿಧವೆ ಆಗಿದ್ರು, ವಯಸ್ಸಾಗಿತ್ತು. ಆಗ ನಾನು ಹೋಗಿ ಅವರಿಗೆ ಹೂವನ್ನು ಕೊಟ್ಟಾಗ ಒಂದು ಮಹಿಳೆ ಅದರಲ್ಲಿ ಹೂ ತಕೊಳ್ಳಿಲ್ಲ. ನಾನು ಪುನಃ ಕೊಟ್ಟೆ ಆ ಹೂವನ್ನ. ಅವರು ಪುನಃ ಅದನ್ನ ತಿರಸ್ಕರಿಸಿದ್ರು. ಆಗ ಅವರ ಹಿಂದೆ ಇದ್ದ ಇನ್ನೊಂದು ನನ್ನ ಹಿರಿಯವರು ಆ ಹೂವನ್ನು ತೆಕೊಂಡ್ರು. ಅವರು ಆ ಹೂವನ್ನು ತೆಕೊಂಡ ಕೂಡ್ಲೆ ಆಟೋಮ್ಯಾಟಿಕ್ ಆಗಿ ಅವರ ಮುಂದೆ ಇದ್ದ ನನ್ನ ಒಂದು ಹಿರಿಯವರು ಆಟೋಮ್ಯಾಟಿಕ್ಲಿ ತೆಕೊಂಡ್ರು. ನಾನು ಇದರಲ್ಲಿ ಏನು ಕಲ್ತ್ಕೊಂಡದಂದ್ರೆ, ನಿಮ್ಗೆ ಯಾವ ಸ್ಪಿರಿಟ್, ಇದನ್ನು ನಾನು ಇಂಗ್ಲಿಷಲ್ಲಿ ಹೇಳ್ತೇನೆ, ಓನ್ಲಿ ಅನದರ್ ವುಮನ್ ಕ್ಯಾನ್ ಗಿವ್ ಯು ದ ಸ್ಪಿರಿಟ್, ದ ಮ್ಯಾನ್ ಕ್ಯಾನ್ ಜಸ್ಟ್ ಬಿ ಅನ್ ಆಂಕರ್. ಅವರು ನಿಮ್ಗೆ ಒಂದು ಆಂಕರ್ ಆಗಿರ್ಬೋದು, ಆದ್ರೆ ಆ ಸ್ಪಿರಿಟ್, ಆ ಸ್ಥೈರ್ಯ ಬರುವುದು ಇನ್ನೊಂದು ಮಹಿಳೆಯಿಂದ. ಅದು ತಾಯಿ ಆಗಿರ್ಬೋದು, ನಿಮ್ಮ ಹಿರಿಯ ವ್ಯಕ್ತಿ ಆಗಿರ್ಬೋದು, ಸೊಸೆ ಆಗಿರ್ಬೋದು, ನಮ್ಮ ಮನೆಯ ಅತ್ತೆ ಆಗಿರ್ಬೋದು, ಯಾವುದೇ. ಈಗ ಅದೇ ತರ ಈ ಸಮಾಜ ಕೂಡ ಈ ಮಹಿಳೆಯರ ಮಹಿಳೆಯರಿಗೆ ಆದ ಅನ್ಯಾಯ ಆದ ಕೂಡಲೇ, ಇಲ್ಲದ್ರೆ ಅವರಿಗೆ ಬಂದ ಕಷ್ಟದಲ್ಲಿ ಅವರು ಬೆಂಬಲಿಸಬೇಕ ಹೊರತು ಅವರನ್ನು ಬದಿಗಿಡುವುದಲ್ಲ. ನಾನು ಹೇಳಿದೆಲ್ಲ, ವಿಧವೆ ಆಗಿರ್ಬೋದು, ಸೆಪರೇಟೆಡ್ ವಿಮೆನ್ ಆಗಿರ್ಬೋದು, ಯಾವ್ದಾದ್ರು ವಿಕ್ಟಿಮ್ ಆಗಿರ್ಬೋದು, ರೇಪ್ ವಿಕ್ಟಿಮ್ಸ್ ಆಗಿರ್ಬೋದು, ಡೊಮೆಸ್ಟಿಕ್ ವೈಲೆನ್ಸ್ ಅವ್ರು ಹೇಳಿದಾಗೆ ಅಂಥವ್ರಾಗಿರ್ಬೋದು, ಯಾರನ್ನು ಬೇರೆ ಒಂದು ಪ್ರತ್ಯೇಕವಾಗಿ ಮಾಡದೆ ಅವರಿಗೆ ಅವರ ಜೊತೆಗಾರರಾಗಿ ನಿಲ್ಬೇಕು ಅಂತ ನಾನು ಹೇಳೋದು. ವೀಕ್ಷಕರು, ಇದು ಸಾಧಕಿಯರ ಮುನ್ನಡೆಯ ಪಥ ಈ ವಿಚಾರದಲ್ಲಿ ಇವತ್ತಿನ ಒಂದು ಮಾತುಕತೆ ಸಂದರ್ಭದಲ್ಲಿ ನಮ್ಮ ಜೊತೆಗೆ ವೀಣಾ ಶೆಟ್ಟಿಯವರು ಮತ್ತು ಅಮರಶ್ರೀ ಅವರು
ತುಂಬ ಮನಮುಟ್ಟುವ ರೀತಿಯಲ್ಲಿ ವಿಶ್ಲೇಷಣೆಯನ್ನು ಮಾಡಿದ್ದಾರೆ. ಇದಕ್ಕಾಗಿ ನಾನು ವೀಣಾ ಟಿ ಶೆಟ್ಟಿ ಇವರಿಗೆ ನಾನು ಪ್ರೀತಿಯ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಅದೇ ರೀತಿಯಾಗಿ ಡಾಕ್ಟರ್ ಅಮರಶ್ರೀ ಅಮರನಾಥ್ ಶೆಟ್ಟಿ ಇವರಿಗೆ ಕೂಡ ಪ್ರೀತಿಯ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ಎಸ್, ಇದು ಇವತ್ತಿನ ನಮ್ಮ ಮಾತುಕತೆ ಸಾಧಕಿಯರ ಮುನ್ನಡೆಯ ಪಥ. ಎಸ್, ನಮಸ್ಕಾರ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್.